ಹಾಯ್ ಧನಂಜಯ ಅವರೇ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಪ್ರಪ್ರಥಮ ಲೈಕ್ ನಿಮ್ಮದು ಇವತ್ತು. ಸೊ ಫಸ್ಟ್ ದ ಲೈಕ್ ಕೊರ್ನಕಲು ಏತ್ ಪಾಡುಡು ಫಸ್ಟ್ ದ ಲೈಕ್ ಕೊರ್ನಕಲು ಏತ್ ಪಾಡುಡು ಅಣಸಾಂಡ ಆಯ್ತಾ ಸ್ಪೆಷಲ್ ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ? ಲೈವಲ್ಲಿ ಯಾರಿಲ್ಲ, ಧನಂಜಯ ಒಬ್ಬರಿದ್ದಾರೆ ಲೈಕ್ ಕೊಟ್ಟು ಮನೆ ಸುಮ್ಮನೆ ಕೂತಿದ್ದಾರೆ. ಸುರಕ್ಷಾ ಶೆಟ್ರ್ ಬರ್ತೀರಾ? ಹಾಯ್ ಸುರಕ್ಷಾ ಶೆಟ್ರೆ, ವೆಲ್ಕಮ್ ಟು ಲೈವ್. ಎಂಚೊಳ್ಳರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಗೊಣಸಾಂಡೆ ಇದಾದ ಸ್ಪೆಷಲ್. ನಾಲ್ಕು ಮಂದಿ ಐಡಲ್ ಇದ್ದಾರೆ, ಅದರಲ್ಲಿ ಒಬ್ಬರು ಧನಂಜಯ, ಒಬ್ಬರು ಸುರಕ್ಷರವರು, ಮತ್ತೆ ಇಬ್ಬರು ಯಾರು ದಾರಿ ತಪ್ಪಿ ಬಂದವರ? ಮನಸ್ಸು ಬತ್ತನಾ? ಓಕೆ ಓಕೆ ಓಕೆ, ಅಲ್ಲೇ ಕೊಡಿ, ಇಲ್ಲ ಬಲಿಪತ್ತೆ. ರಮೇಶ್ ನಾಯ್ಕ್ ಬರ್ತೀರಿ? ಹಾಯ್ ರಮೇಶ್ ನಾಯ್ಕ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾವ ಊರು ನಿಮ್ಮದು? ಮುಂಚೆ ಬಂದಿದ್ದೀರಾ ನೀವು ನಮ್ಮ ಲೈವ್ಗೆ? ಒಂದು ವೇಳೆ ಬಂದಿಲ್ಲ ಅಂದರೆ ಹೇಳಿ ಆಯಿತಾ, ಬೇರೆ ಡೈಲಾಗ್ ಉಂಟು. ಬಂದಿದ್ರೆ ಆ ಡೈಲಾಗ್ ಇಲ್ಲ. ಎಸ್ ಆರ್ ಟೈಲರ್ ಅವ್ರು ಬಂದರು. ಹಾಯ್ ಎಸ್ ಆರ್ ಟೈಲರ್, ವೆಲ್ಕಮ್ ಟು ಲೈವ್. ಎಂಚೊಳ್ಳರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಒಂದು ಲೈಕ್ ಕೊಡ್ತು ಸಪೋರ್ಟ್ ಅಂಪ್ಲೆ. ಮನೆ ಸಂಡೇ ಇದಾದ ಸ್ಪೆಷಲ್ ವಾಟ್ ಕರಿ. ನೀನು 10 ನಿಮಿಷ ಬೇಗ ಸ್ಟಾರ್ಟ್ ಬಂತೆ. ರಮೇಶ್ ಅವರೇ ಮಾತಾಡಿ ಆಯಿತಾ? ಸುರಕ್ಷಕ್ಕ ಲೈಕ್ ಡನ್ ಪಡೆದಿಲ್ಲ, ಥ್ಯಾಂಕ್ ಯು. ಅಣ್ಣ ಸಾಂಡಿ ಚಿಕನ್ ಅಂದೆ. ಹಾಂ ಬಂದಿದ್ದೀರಾ? ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗಾದರೆ ನೀವು ಸಬ್ಸ್ಕ್ರೈಬ್ ಮಾಡಿರ್ಬೋದಲ್ಲ ನಮ್ಮನ್ನು. ಒಂದು ವೇಳೆ ನೆನಪಿಲ್ಲ ಮಾಡಿಲ್ಲ ಅಂದರೆ ಮಾಡಿಬಿಡಿ ಆಯಿತಾ, ಈಗ ಪುರ್ಸೊತ್ತುಂಟಲ್ಲ. ಓ ಬಂದಿಲ್ವಾ? ಓಕೆ ಓಕೆ, ಅದೇ ಡೈಲಾಗ್ ಹೇಳಿಬಿಟ್ಟೆ ನಾನು. ಇರೇಗದಾದೆ ಗಜ್ಪು ಎಂಕಿ ನೀವು ಓಟ್ಸ್ ಕಜಿಪಿಲ್ಲ 2 ದಿನ ಕೋರಿದ್ದೀನಿ ಅಂಚಾನ್ ಕಜಿ ಮಂದಿಜಿ. ಓಷನ್ ಪರ್ಲ್ ಬರ್ತೀರಿ? ಹಾಯ್ ಓಷನ್ ಪರ್ಲ್, ನಿಮಗೆ ಮಾತಾಡಲಿಕ್ಕೆ ಬರಲ್ವಾ? ಬೇಡ. ಎಸ್ ಆರ್ ಟೈಲರ್ ಸಪೋರ್ಟ್ ಬಂದಲ್ಲಿ ಬನ್ನಿ ಬನ್ನಿ ಜನರೇ. ಜಾಯಿನ್ ಆಪರ ಲೈವ್ ಗೊಂಜಿ 2 ಪತ್ತೆ ಪನ್ನೆ ಜಾಯಿನ್ ಅದು ಉಂಡ ಪುರ್ಸತ್ತುಂಡ ಫಾಲೋ ಒಂದಿಲ್ಲಾರ? ಕಾಫಿ ಆಯ್ತಾ ಬ್ರೋ ಅಂತಿದ್ದಾರೆ. ನಮ್ಮದು ಊಟ ಆಯಿತು ಬ್ರೋ, ನಾವು ಸ್ವಲ್ಪ ಬೇಗ ಊಟ ಮಾಡುವವರು. ಕಾಫಿ 5 ಗಂಟೆಗೆ ಆಗಿದೆ, ಈಗ 7:30 ಆಯಿತು. ಈಗ ಊಟ ಆಯಿತು ನಮ್ಮದು. ನಿಮ್ದಾಯ್ತಾ ಊಟ ಕಾಫಿ? ಏನು ಇಲ್ಲಾಗ ಬರ್ತಾರಾ? ಓಕೆ 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 ಓಕೆ, ನೋ ಪ್ರಾಬ್ಲಮ್. ಒನಸ ಒಂದುಂಡಿ. ಓಕೆ ಓಕೆ ಓಕೆ,
ವನಿತಕ್ಕ ಬತ್ತೀರಿ. ಹಾಯ್ ವನಿತಕ್ಕ, ವೆಲ್ಕಮ್ ಟು ಲೈವ್ ಎಂಚೊಳ್ಳರು. ಹಾಯ್ ಬ್ರೋ, ವನಸಾಣಿಗೆ ವನಸಾಂಡಿ ಇರ್ನಾಡೆ ದಾದ ಸ್ಪೆಷಲ್ ಇರಗೇನಿ ಎಂಕ್ ಓಟ್ಸ್ 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 ದುಬೈಗೆ ಬರ್ರೆ ಪಾಸ್ಪೋರ್ಟು ಸಿಂಗಲ್ ಪುದರ್ ಯಾವುಂಡೆ ಇತ್ತೆ ಯಾವುಂಡು ಬಟ್ ಪಂಡ್ರೆ ಅಪ್ಪುಜಿ ದುಬಾರ ನ್ಯೂಸ್ ಬತ್ತಿತ್ತು ಡಬಲ್ ಪುದರ್ ಆವಡ್ ಪಂಡದು ಎಂಕ್ ಕೋರಿ ಪಂಡದಿಲ್ಲ ಅಂದೆ. ಜೀವನ್ ಬ್ರೋ ಬತ್ತೀರ. ಹಾಯ್ ಜೀವನ್ ಎಲ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಬ್ಯಾಂಗ್ಳೂರಾ? ನೀವು ಬ್ಯಾಂಗ್ಳೂರಾ? ನಾವು ಮಂಗಳೂರು. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಶಿವಾಜಿ ಮಿಲಿಟರಿ ಹೋಟೆಲ್ ಅಂತಿದ್ದಾರೆ, ಹೌದಾ? ಓಕೆ ಓಕೆ ಓಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ? ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಫ್ ಯು ಡೋಂಟ್ ಮೈಂಡ್. ಶಿವಾಜಿ ಮಿಲಿಟರಿ ಹೋಟೆಲ್ ಇವರೇ ನಿಮ್ಮದು ಹೋಟೆಲಾ? ದೇವಪ್ರಸಾದ್ ಬತ್ತೀರಿ. ಹಾಯ್ ದೇವಪ್ರಸಾದ್, ವೆಲ್ಕಮ್ ಟು ಲೈವ್ ಎಂಚೊಲ್ಲರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಲೈಕ್ ಕೊಡೋದು ಸಪೋರ್ಟ್ ಆನ್ ಪ್ಲೇ. ಒಣ ಸಂಡೇ ಇದಾದ ಸ್ಪೆಷಲ್. ನಮಸ್ತೆ ಒಣದಿಲ್ಲ. ನಮಸ್ತೆ ಬ್ರೋ. ಜೀವನ್, ಹ್ಯಾವ್ ಯು ಇಟನ್? ಎಸ್ ಎಸ್ ಬ್ರೋ. ಡಿನ್ನರ್ ಫಿನಿಶ್ಡ್ ಕಲಾಸ್. ಡಿಡ್ ಯು ಫಿನಿಶ್ ಯುವರ್ ಡಿನ್ನರ್? Most famous hotel in Bangalore for biryani, Shivaji Military Hotel. Okay, you went there? No. ಎಂಚ ಉಳ್ಳಾರ? ಹುಷಾರುಳ್ಳಾರ? ಏನು ಹುಷಾರುಳ್ಳೆ ಬ್ರೋ? ಇರು ಹುಷಾರುಳ್ಳಾರ? ಆಂಡೆ ವನಸ್ಪುರದ ಅದು ಸ್ಪೆಷಲ್. ವನಿತಕ್ಕ ಎಲ್ಲೋ ಕಲರ್ ಬಣ್ಣದಿಲ್ಲ ಅಂದಿ. ಅವನಿಗೆ ಯೆಲ್ಲೋ ಟಿ ಶರ್ಟ್ ನಮ್ಮ ರಕ್ಷಿತ್ ಮಿತ್ತು ತಗೊಂದುಲ್ಲರೆ ಗೊತ್ತು ಜಾರಿ. ಇನ್ನಿ ಲೈವ್ ಬರ್ಪೆ ಅಂತೀರಿ ಗೊತ್ತುಜಿ. ಬರ್ಪೆ ರಜ್ಜ ಅಂದು ಒಳ್ಳೆಯರಂದು ಗೊತ್ತುಜಿ. ಜಾಯ್ನ್ ಆಪೆ ಬಂದಿತ್ತೀರಿ ಈತ ಬರ್ತಾನೆ ತೋಜ್ಜಿರು. ಜೀವನ್ ಇನ್ ಮ್ಯಾಂಗ್ಳೂರು ಬ್ರಾಹ್ಮಿನ್ ಗರ್ಲ್ಸ್ ಆರ್ ವೆರಿ ಬ್ಯೂಟಿಫುಲ್. ಓ ಓಕೆ, ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. like Nicole Kidman. What you do, bro? What you do for living? Are you Brahmin? No. ಥ್ಯಾಂಕ್ ಯು ಸೋ ಮಚ್. ಲೈಕ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ. ಒಣಸಾಂಡೆ ಇದಾದ ಸ್ಪೆಷಲ್. ಒಣಸಾಂಡೆ ಎನ್ನಾಡಿ ಹೆಂಗೆ ಓಡಿಸಿತ್ತು ನೀನು. ಇನ್ನೊಂದು ಲೈಟ್ ತಿಂಡಿನಿ ಕೋರಿ ಪ್ರಯತ್ನತೆ. ಐ ಆಮ್ ಬಿಗ್ ಕನ್ಸ್ಟ್ರಕ್ಷನ್ ಟೈಕೂನ್. ಓಹೋ ರಿಯಲಿ? ಓಕೆ, ಸೂಪರ್. ಲಿಖಿತ್ ರಾಜತ್ತ ಉಣಸಾಂಡೆ ನವೀನ್ ದಾದ ಸ್ಪೆಷಲ್. ಎಂಕಿನಿ ಓಡಿಸಿ. ಐ ಹ್ಯಾವ್ BMW 340i. ಇತ್ತೇನು ಕನ್ಫರ್ಮ್ ಮಾಡು ಲಿಖಿತ ಅದು ಪೋಡು ಆಗಲ್ಲ. ಪುದರ್ ಚೇಂಜ್ ಒಂದು ಬರ್ರೆ ಮನಸ್ಸಾಂಡ.
ಆಯ್ತು ದುಂಬು. ನೈಸ್ ಲೈವ್, ಗುಡ್ ಲೈವ್, ಎಕ್ಸಲೆಂಟ್ ಪಡೋದಿಲ್ಲರು. ಯು ವಾಂಟ್ ಟು ಸಿ ಮೈ ಕಾರ್ಸ್? ನೋ ಬ್ರೋ, ನೋ. I saw BMW, I saw Ferrari, I saw Lamborghini, I saw Ford, everything in Dubai. Add me in your live, I will show you. ಶಾಂತಕ್ಕ ಒಂಜಿ ಸಾಂಗ್ ಪಲ್ಲೆ ಅಣ್ಣ. ಓಕೆ, ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಅಟ್ಟೆಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೇ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಅಟ್ಟೆಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ. ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಆಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ಮಧುರು ಗಣಪತಿ ಶರಾವು ಗಣಪತಿ ಕುಂಬಾಶಿ ಗಣಪತಿ ಶರಣು. ಅಟ್ಟೆಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಥ್ಯಾಂಕ್ ಯು ಮಾಲಿನಿ. ನಾನು ಮಂತ್ರಾಲಯಕ್ಕೆ ಹೋದು ಬತ್ತೀನಿ ಬಣ್ಣದಿರು ಅಂದೆ. ಓಕೆ 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 ದೇವರ ದರ್ಶನ ಪುರಾಂಡೆ. ವೆಲ್ಕಮ್ ಟು ಲೈವ್ ಮಾಲಿನಿ ಅಕ್ಕ. ಹಲೋ ಲೈಕ್ ಡನ್ ಪಡೋದು ಹರೀಶನ್ನ ವೆಲ್ಕಮ್ ಟು ಲೈವ್ ಎಂಚೊಳ್ಳಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಶಾಂತಕ್ಕ ವನಿತಕ್ಕ ಸಪೋರ್ಟ್ ಬಂತದಲ್ಲರೆ. ಸುರಕ್ಷಾ ಜೀವನ್ ಬ್ರದರ್ BMW ಇನ್ ದುಬೈ ಇಸ್ ಚೀಪ್ ಯು ಶುಡ್ ಹ್ಯಾವ್ ಮನಿ ಫ್ರೋ ಬೈ ಇನ್ ಇಂಡಿಯಾ. ವನಿತಕ್ಕ ಸೂಪರ್ ಸೂಪರ್ ಒಂದೊಂದು. ಶಾಂತಕ್ಕ ಲಿಖಿತ್ ರಾಜ್ ಗಣಪತಿ ಕುಲ್ಲಾಯರ ಏನಂದ್ರೆ ರಿಜಿಜಿ ಕುಲ್ಲಾಯರ್ಸ್ ಇತ್ತತ್ತು. ಹಾಯ್ ಲಿಖಿತ್ ಬ್ರೋ. ವನಿತಕ್ಕ ನೈಸ್ ಬಂದು ಮಾಲಿನಿ ಹಾಯ್ ಬಂದಿಲ್ಲ. ಕೋಸ್ಟಲ್ ಬರ್ತೀರಿ. ಹಾಯ್ ಕೋಸ್ಟಲ್ ವೆಲ್ಕಮ್ ಟು ಲೈವ್. ನಾರಾಯಣ್ ಕುಲಾಲ್ ಬರ್ತೀರಿ. ನಾರಾಯಣ್ ಬಾ ವೆಲ್ಕಮ್ ಟು ಲೈವ್ ಎಂಚೊಳ್ಳಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ನಾರಾಯಣ್ ಬಾ ಸೂಪರ್ ಬಂದಿಲ್ಲ. ಹಾಯ್ ಶಾರ್ಥಸಿಸ್ ಬಂದಿಲ್ಲ. ಹಾಯ್ ನಾರಾಯಣ್ ಬ್ರೋ. ಮಾಲಿನಿ ಆಂದ್ ಬಂದಿಲ್ಲ. ಕೋಸ್ಟಲ್ ಶಾಂತಕ್ಕ ಹಾಯ್ ಬಂದಿಲ್ಲ. ಸೌಮ್ಯ ಬರ್ತೀರಿ. ಹಾಯ್ ಸೌಮ್ಯ ವೆಲ್ಕಮ್ ಟು ಲೈವ್ ಎಂಚೊಳ್ಳಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಒಂದು ಲೈಕ್ ಕೊಡ್ತು ಸಪೋರ್ಟ್ ಒಂಪ್ಲೆ. ವನಸಾಂಡೆ ಶಾಂತಕ್ಕ ಬಂದಿಲ್ಲ. ವನಸಾಂಡೆ ಸಿಸ್ಟರ್ ಎನ್ನ ನಮಸ್ತೆ ಶಾಂತಕ. ನಾರಾಯಣ್ ಕುಲಾಲ ಲಿಖಿತ್ ರಾಜ್ ನಮಸ್ತೆ ಶಾಂತಕ ಒಳಂದರೆ. ಬನ್ನಿ ಜನರು ಯಾರೆಲ್ಲ ಲೈವ್ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಾಕಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಗಿಫ್ಟ್ಗಳು ಬಾಕಿ ಇದ್ದರೆ ಯಾರೆಲ್ಲಾದರೂ ಗಿಫ್ಟ್ ಕಳಿಸಿ ಆಯಿತಾ.
ಉಳಿದ ಗಿಫ್ಟನ್ನು ಇಡಬೇಡಿ, ಎಲ್ಲ ಗಿಫ್ಟ್ ಕಳಿಸಿಬಿಡಿ. ಸೌಮ್ಯ ಸಪೋರ್ಟ್ ಬಂತದಲ್ಲ, ಥ್ಯಾಂಕ್ ಯು. ಗೀತಕ್ಕ ಬತ್ತೇರು. ಹಾಯ್ ಗೀತಕ್ಕ, ವೆಲ್ಕಮ್ ಟು ಲೈವ್. ಎಂಚೊಳ್ಳಾರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ತು ಸಪೋರ್ಟ್ ಅಂಪ್ಲೆ. ಹಾಯ್ ನಮಸ್ತೆ ಅನ್ನ, ಮನಸ್ಸು ಮಾಡ್ತಾರ ದಾದೇ ಸ್ಪೆಷಲ್ ಮನಸ್ಸಾಂಡಿ ಅನ್ನ ಸ್ಪೆಷಲ್ ದಾಲಜ್ಜಿ, ನೀವು ಓಡಿಸು ತಿನ್ನಿ ಇರಕ್ಕೆ ಸ್ಪೆಷಲ್ ಎನ್ನ ಲೈಕ್ ಆಪುಜಿದಾನೆ ಅವು ದಾದೊಂದು ಗೊತ್ತುಜಿ ವರ ಪಿರ ಪೋದು ಬಲ್ಲೆ ವರ ಆಂಡ ಅನ್ನ ಲೈಕ್ ಕೊಡು. ಲಿಖಿತ್ ರಾಜಿ ಸೆಂಟ್ ಸ್ಯಾರ್ನಿ ದಡ್ಡಿ ದಾಯ್ ನಾಚಿಗೆಟ್ಟು ಅವ್ರ ಕಡೆ ಕಡಪುರ್ ಮಲ್ಲಾಜಿ ಒಂಜಿ 100 ರೂಪಾಯಿ ದೆತೋನು ಗಿಫ್ಟ್. ಒಂಜಿ ಭಕ್ತಿಗೀತೆ ಬರಡನ್ನ ಒಂಜಿ ಭಕ್ತಿಗೀತೆ ಆಯ್ನ ಹತ್ರ ಇತ್ತೆ ಕೊಡೊಂಜಿ ಪನ್ಕ. ಓಕೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಾಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈರೇಳು ಲೋಕದನು ಅನುವಿನ ಇಹಪರದ ಸಾಧನಕ್ಕೆ ನೀನೆ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಥ್ಯಾಂಕ್ ಯು ಸೋ ಮಚ್ ಅನ್ನವನಲ್ಲಿ, ಥ್ಯಾಂಕ್ ಯು. ಬರೊಂದುಂಡುಗೆ ಓ ದೇವರ ದಾದ ಬರ್ಪುಣ ಮಾರಿ ನಿನ್ನ ಪೂರ ಸಪೋರ್ಟ್ ಬಂತಂದ್ರೆ ಥ್ಯಾಂಕ್ ಯು. ಬನ್ನಿ ಜನರೇ, ಎಲ್ಲ ಲೈವಲ್ಲಿ ಇದ್ದೀರಾ, ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಾಕಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಡಬಲ್ ಟ್ಯಾಪ್ ಮಾಡಿ ಫಾರ್ ಲೈಕ್, ಸಿಂಗಲ್ ಟ್ಯಾಪ್ ಮಾಡಿ ಫಾರ್ ಗಿಫ್ಟ್, ತ್ರಿಬಲ್ ಟ್ಯಾಪ್ ಮಾಡಿ ಫಾರ್ 100 ರೂಪಾಯಿ. ಎಲ್ಲಿ ಹೋದ್ರು ಮಾರೆ? ಲೈವ್ಗೆ ಜಾಯ್ನ್ ಆಗುವವರು ಇಲ್ಲ ಇವತ್ತು? ಏನಾಯಿತು? ಯಾಕೆ ತುಂಬ ಮೌನವಾಗಿದ್ದಾರೆ ಎಲ್ಲರೂ? ಈ ದೇಶದಲ್ಲಿ ಏನಾಗಿದೆ? ಹೊಗೆಯೋ ಹೊಗೆ. ಹೇಳುವೆ ಕತೆ ಕೇಳಿರಿ, ಹೇಳುವೆ ಕತೆ ಕೇಳಿರಿ.
ಮುಖವು ಬಂದ ಕಥೆಯು ಕೇಳುವೆ, ಕತೆ ಹೇಳಿರಿ ಕೇಳಿರಿ ಕತೆ ಹೇಳುವೆ. ಒಂದು ದಿನ ಪಾರ್ವತಿಯು ಸ್ನಾನಗೃಹಕ್ಕೆ ಹೊರಟಳು. ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವ ಅದಕ್ಕೆ ಇತ್ತಳು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಕಾವಳಿರು ಎಂದಳು ಗೌರಿ ಒಳವಿಂದ. ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳಿರಿ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕತೆಯು ಹೇಳುವೆ, ಕತೆ ಹೇಳುವೆ ಕೇಳಿರಿ ಕತೆ ಕೇಳುವೆ. ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ. ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ. ಒಳಗೆ ಬಿಡೆನು ಇಲ್ಲೇ ನಿಲ್ಲಿ ಎಂದು ಕಂದ ಎನಲು ಹೊರಗೆ ಹೊಕ್ಕಿ ಬಂತು ಆಗ ಕೋಪದ ಹೊನಲು. ಕೋಪದಿಂದ ಶೂಲ ತೆಗೆದು ನಿಂತನು ತ್ರಿಪುರಾರಿ. ಕಂದನ ತಲೆ ಕತ್ತರಿಸಿದ ಕಾಮ ಸಂವಾರಿ. ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ. ಸತ್ತ ಮಗನ ಕಂಡು 10 ಗೋಳಾಡಿದಳು ನಾರಿ. ಸತ್ತ ಮಗನ ಕಂಡು 10 ಗೋಳಾಡಿದಳು ನಾರಿ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ. ಆನೆಯೊಂದು ಮಲಗಿತು ಉತ್ತರ ದಿಕ್ಕಿಗೆ. ಆನೆ ತಲೆಯ ಕತ್ತರಿಸಿ ಶಿವನ ಬಳಿಗೆ ಬಂದರು. ಅದರ ಮಗನ ದೇಹ ಕಿಟ್ಟು ಜೀವ ತಂದನು ದೇವನು. ಜೀವ ತುಂಬಿದ ಕಂದ ವಂದನೆಗೈದನು. ಸಂತಸದಿ ಮಗನ ತಬ್ಬಿ ಹವಗೆ ವರವಾಯಿತ್ತನು. ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದನು. ಗಣಗಳಿಗೆ ನಾಯಕ ನೀ ಎಂದು ಶಿವನು ನುಡಿದನು. ಅಂದಿನಿಂದ ಬಂದನಾದ ದೈವಗಣ ನಾಯಕ. ಭಕ್ತರ ವಿಘ್ನಗಳನ್ನು ಅರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಅರಿಸುವ ವಿನಾಯಕ. ಥ್ಯಾಂಕ್ ಯು. ಬನ್ನಿ 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 ಜನರೇ, ಯಾರೆಲ್ಲ ಲೈವ್ ಮಾಡಿದ್ದೀರಾ? ಓಡಿ ಪೋಯರು ಮಾರಿ ಪೂರ ಅವೇ ಸಾಂಗ್ ಕಂಟಿನ್ಯೂ ಅನ್ನ ಪ್ಲೀಸ್. आवाज़ भरपूर जी कल्पना आते म्यूजिक इतना शौक आप म्यूजिक की जनरेट है अपने ला 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 ಸೂಪರ್ ಸೂಪರ್ ಅಂತಿದ್ದಾರೆ. ಗೀತಕ್ಕ ಮುನಿಸುತ್ತಾರೆ ಸಾಂಗ್ ಅನ್ನ. ಓಕೆ ಕರಿಮುಗಿಳ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ತುಂಬೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ
ಜೀವನದ 100 ಕನಸು ನನಸಾಗಿದೆ, ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗುದೆ, ಹಿತವಾಗಿ ನಗಲು ಬಾರದೆ, ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ, ವಾಗರ್ತದಂತೆ ನಮ್ಮ ಈ ಮೈಮನ, ಜೊತೆ ಸೇರಲು ಜೀವನ ಪಾವನ, ಮುನಿಸುತ್ತರವೇ ಮುಗುದೆ, ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು. ಸಪೋರ್ಟ್ 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 ಸಪೋರ್ಟ್. ಹಿತವಾಗಿ ನಗಲು ಬಾರದೆ. ಯೋಜನೆಯಲ್ಲಿ ಬರ್ತೀರಾ? ಯೋಜನೆಯಲ್ಲಿ ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಳೆ. ಕೆಲವು ಜನ ಲೈವ್ ಬರ್ಪೆ ಅಂತಿರಗಳು ಏರ ಬರೋದು ಜೇನು ಬರದಾನೆ ಜಾಯಿನ್ ಆಪೆ ಅಂತಿರಗಳು. ಒಣಸಾಂಡೆ ಬ್ರೋ, ಅದೇ ಸ್ಪೆಷಲ್ ಇಲ್ಲಿಗೆ. ಗೀತಕ್ಕ ವಾವ್ ಬಣದಲ್ಲಿ ದೋಸೆ ಎಂಕ್ಲೆಗೆ ಸೌಖ್ಯ ಅನ್ನ ಬರ್ಪೇರು ಎಂಕ್ಲೆಗೆ ದೋಸೆ ವಾವ್ ಬಣದಲ್ಲಿ ಕೋರಿದ ರಸ ಖಾಲಿಯ ಆ ಎನ್ನ ಖಾಲಿ ಆತನಿ ಕೋಡೆ ಇನಿ ಓಟ್ಸು ದೋಸೆ ಎಲ್ಲ ಸೋಕಾಪುಣು ಕೋರಿದ ರಸತ್ತಿಗೆ ಕೋರಿ 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 ನನ್ನ 2 ವಾರ 1 ವಾರ ಬಿಡ್ತು ಊರ್ದಾಗ ಕೋರಿ ಉಷ್ಣಾಪುಣು ತಿಂದ ಜಾಸ್ತಿ ನಾನು ಜಾಸ್ತಿ ತಿನ್ಪೆ. BMG ಎಂಟ್ರಿ ಸಾಂಗ್ ಪಾಡ್ಲಿ ಬನ್ನಾಗ ಎಂಟ್ರಿ ಸಾಂಗ್ ಪಾಡ್ಲಿ ಬರ್ಪೇರು ಎಂಕ್ಲೆಗೆ ಬದನೆದ ಸಾರು ಬರೋದು ಅಂದೆ. ಅನ್ನಪ್ಪಚಾರ್ ಬಂದರು. ಹಾಂ ಅನ್ನಪ್ಪಚಾರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ಸ್ವಲ್ಪ ಅಡಿಗೆ ಕೆಲಸ ನಡೀತೇ ಇದೆ, ಬರುತ್ತೇವೆ. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಕೂಲುಗು ಜ್ಯೂಸ್ ಬರಲಿ ಒಳಗೆ ಜ್ಯೂಸ್ ಆಪುಜಿ ಎಂಕ ಕೋಲ್ಡ್ ದಾಲ್ ಆಪುಜಿ 16ನೇ ಲೈಕ್. ಥ್ಯಾಂಕ್ ಯು. ನಿನ್ನೆ 16ನೇ ಲೈಕ್ ಕೊಟ್ಟಿದ್ದೀರಾ ಅಂತಲ್ಲ ನೀವು? ನಾನು ನೆನಪುಂಟ ಅಂತ ನಿನ್ನೆ 16 ಅಂತ ಬರೆದಿದ್ದ ನೆನಪಾಯಿತು ನನಗೆ. ಆಗಿರ್ಬೋದು ಅಂತ ಭಾವಿಸುತ್ತೇನೆ, ಮತ್ತೆ ಗೊತ್ತಿಲ್ಲ, ನೆನಪಿಲ್ಲ ಸರಿಯಾಗಿ. ರಾಣಿ ಜ್ಯೂಸ್ ಇಜ್ಜ ಸೌದಿದ ಉಂಡುಂಡಿ ರಾಣಿ ಜ್ಯೂಸ್ ಉಂಡು ಅವಿತ್ತ ಪರ್ಪುಜಿ ಎಂಕ್ಲು ಶುಗರ್ ಡ್ರಿಂಕ್ಸ್ ಪೂರ ಏನು ಅವಾಯ್ಡ್ ಮಂತೊಂದುಲ್ಲ ಎಂಕ್ಲು ಜಾಸ್ತಿ. ಹೊರ ಪರ್ನ ಸೋಡಾ ಮಾತ್ರ, ಬ್ಲ್ಯಾಂಕ್ ಸೋಡಾ ದಾಲ್ ಅಜ್ಜ ಅನ್ನ ಚಪ್ಪೆ ಅನ್ನ ಒಂದು ಚಪ್ಪೆ ಸೋಡಾ ಎತ್ತನ ಹೊರಲ ಅನ್ಪದ ಅಂಚ. ಲಿಖಿತ್ ರಾಜ್ ಸೆಂಟ್ ಓಡು ರೊಟ್ಟಿಗೆ ಈ ಅಂಚೆ ನವೀನೇ ಕಡಪ್ರ ಅವಳು ಒರಿದು ಅಂತದ ಕಾಂಡದ ಓಡು ರೊಟ್ಟಿ. ಅನ್ನಪ್ಪಚಾರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಲೈವಿಗೆ. ಬನ್ನಿ ಜನರೇ ಬನ್ನಿ. ಅನ್ನಪ್ಪ ಸರ್ ಅವರು ಲೈವಿಗೆ ಬಂದಿದ್ದಾರೆ. ಚಪ್ಪೆ ಸೋಡಾ ರವೀಂದ್ರ ಬೋಲಾರ್ನ ಮನದಲ್ಲಿ. ನಾವು ನಮಸ್ಕಾರ. ನಾವು ಅಡಿಗೆ ಮಾಡ್ತಾ ಇದ್ದೇವೆ. ಹೌದು. ಈಗ ಅನ್ನ ಇದು ಮೊಸರು ಬಜ್ಜಿಗೆ. ಮೊಸರು ಬಜ್ಜಿಗೆ ಇದಕ್ಕೆ ಅರ್ಧ ಲೀಟರ್ ಮೊಸರನ್ನ ಹಾಕೋದು. ಒಂದ್ ಸ್ವಲ್ಪ ತಣ್ಣಗಾದ ನಂತರ
ಇದು ಮೊಸರು ಸಾಂಬಾರ್ ಆಗ್ತದೆ. ಹೌದಾ, ಸೂಪರ್ ಆಗ್ತದಾ? ನಮ್ ಕಡೆ ಓ ಸೂಪರ್ ಆಗ್ತದೆ. ಇದು ಒಂದ್ ಸ್ವಲ್ಪ ಅರ್ಧ ಲೀಟರ್ ಮೊಸರಿಗೆ 1 ಲೋಟ ದೊಡ್ಡ ಲೋಟದಲ್ಲಿ ನೀರು ಹಾಕೋದು, ಅಲ್ಲ, ಮೊದಲು ಸಾಂಬಾರ್ ತರ ಆಗ್ತದೆ ಒಳ್ಳೆ. ಫ್ರೈ ಹಾ ಮಾಡ್ಲಿಕ್ಕೆ ಅಂತ ನೀರುಳ್ಳಿ, ಟೊಮೆಟೊ ಮತ್ತೆ ಕಡಿಪತ್ತ ಅಲ್ವಾ? ಹಾ ಹೌದು. ಓಕೆ, ಒಗ್ಗರಣೆ ಇಟ್ಟು ಫ್ರೈ ಹಾ ಮಾಡಿ ಮತ್ತೆ. ರೈಸ್ ಆಗಿದೆ. ಹೌದಾ, ಓಕೆ 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 ಓಕೆ. ಹಾ ಹ್ಮ್. ಹಾ ಮನೆಯವರು ಪಾತ್ರೆ ತೊಳಿತಿದ್ದಾರೆ. ಹೌದಾ? ಹಾ ಈಗ ನಾನು ಅಡಿಗೆ ಮಾಡಲ್ಲ ಅಂದ್ರೆ ಪಾತ್ರೆ ತೊಳಿಬೇಕಾತ್ ನಾನು. ಅದು ಯಾವ್ದಾದ್ರು ಒಟ್ಟಿಗೆ ಸೇರಿ ಕೆಲಸ ಅದಕ್ಕೆ ನಾನು ಇದನ್ನ ಒಟ್ಟಿಗೆ ಸೇರಿ ಸೆಲೆಕ್ಷನ್. ಕೆಲಸ ಮಾಡುದ್ರಲ್ಲಿ ಅಲ್ಲಲ್ಲ, ಒಂದು ಮಜಾನೇ ಇದೆ ಅಲ್ವಾ? ಹೌದು. ಅದಕ್ಕೆ ನಾನು ಪಾತ್ರೆ ತೊಳೆಯೋದು ಬೇಡ ಅಂತ ಅಡಿಗೆ ಮಾಡೋ ಕೆಲಸವನ್ನು ಒಪ್ಪಿಕೊಂಡಿದ್ದೇನೆ. ಹೌದಾ? ಅರ್ನ ಚಿತ್ರಾನ್ನ ಆವೊಂದುಂಡು ಮಣುಲ್ಲೆರ್. ಓ ಹಾ ಆಟಿಗೆ ರೆಡಿ ಆವೊಂದುಂಡು ಮಣುಲ್ಲೆರ್. ಹಾ ಹಾ ಮೊಸರು ಬಜ್ಜಿಗೆ ಏರು ಮಾರೆ ಫ್ರೈ ಮಲ್ಪುವೆರ್ ಮಣುಲ್ಲೆರ್. ದಾದೆ ಆಟಿ ಮಣುಲ್ಲೆರ್. ಸುಜಿ ರುಚಿ ಮಲ್ಪೆರ್. ಹೌದು. ಹಾಯ್ ಸುಜಿ ರುಚಿ ಅವರೇ, ವೆಲ್ಕಮ್ ಟು ಲೈವ್. ಇಂಚ ಉಳ್ಳಾರು, ಹೇಗಿದ್ದೀರಿ? ಅಂದು ಮ್ಯಾಗಿ ಸಾರು ಮಣುಲ್ಲೆರ್. ಒಂದು ಮ್ಯಾಗಿ ಸಾರು ಮಣುಲ್ಲೆರ್. ಮಜ್ಜಿಗೆ ಸಾರ ಶಾಂತಕ, ಹೌದು ಕರೆಕ್ಟ್ ಸರ್ ಮಣುಲ್ಲೆರ್. ಲಿಖಿತ್ ರಾಜ್ ಆಟಿಗೆ ಬಲ ಸೇರೆ ಮಣುಲ್ಲೆರ್. ಅವು ಬಜ್ಜಿ ಒಂದುಗೆ ದೈ ಪಾಡ್ದು ಇದು ದೈ ಕಡಿ ಮಲ್ಪೆರತ್ತ, ದೈ ಕಡಿ ಅಂಚ. ಹೌದು. ನಿಮಗೆ ಇದು ಗೊತ್ತುಂಟಾ? ಯಾವುದು? ಇದು ನಿಮಗೆ ಮೊಸರು ಸಾಂಬಾರು ಇಲ್ಲ, ನಾವು ಮಾಡ್ಲಿಲ್ಲ, ಇಷ್ಟವರೆಗೆ ಮಾಡ್ಲಿಲ್ಲ ನಾನು. ಈಗ ನಾಳೆ ಮಾಡಿ ನೋಡ್ತೇನೆ. ನಮ್ಮ ಜೊತೆ ಒಬ್ರು ನಮ್ಮ ಬ್ರಾಹ್ಮಣ ಇದ್ರು, ಒಬ್ರು ಮೊದಲು ನಾನು ರೂಮಲ್ಲಿರುವಾಗ, ಬೇರೆ ರೂಮಲ್ಲಿರುವಾಗ ಅವರು ಮಾಡ್ತಿದ್ರು. ಆದ್ರೆ ಹೇಗೆ ಮಾಡ್ತಿದ್ರು ಅಂತ ನನ್ಗೆ ಸಹ ಗೊತ್ತಿಲ್ಲ. ಈಗ ಗೊತ್ತಾಯ್ತಲ್ಲ. ಹೀಗೆ ಮಾಡ್ತೇನೆ, ಟ್ರೈ ಮಾಡ್ತೇನೆ, ನೋಡುವ. ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ ಅಂತಿದ್ದಾರೆ ಸುಜಿ ಅವರು. ನಾವು ಸೂಪರ್ ಆಗಿದ್ದೇವೆ. ನಮ್ಮೊಟ್ಟಿಗೆ ಅನ್ನಪ್ಪಾಚಾರ್ ಇದ್ದಾರೆ, ಅವರ ಲೈವ್ ಅನ್ನು ಸಾರಿ ಚಾನೆಲ್ ಅನ್ನು ಪಿನ್ ಮಾಡ್ತೇನೆ. ಮತ್ತೆ ಇದು ನಾನು ಗೋಲ್ ಗುಂಬಜ್ ವಿಡಿಯೋ ಹಾಕಿದ್ದೇನೆ, ಬಹಳ ಅದ್ಭುತವಾಗಿ ಚೆನ್ನಾಗಿ ಓಡ್ತಾ ಇದೆ. ಹೌದಾ? ನಾನು ನೋಡ್ತೇನೆ ಸರ್, ಸ್ವಲ್ಪ ಬಿಸಿ ಇದೆ. ಅದು ನೀವು ಅಂತಂದ್ರೆ ಫ್ರೀ ಆಗಿದ್ದಾಗ ನೋಡಿ, ಅದು 28 ನಿಮಿಷ ಇದೆ. ನೋ ಪ್ರಾಬ್ಲಮ್ ಸರ್, ನೋಡ್ತೇನೆ ಆಯ್ತಾ. ಹಾ ಇಲ್ಲ, ಬಹಳ ಚೆನ್ನಾಗಿದೆ. ಒಳ್ಳೆ ಮಧ್ಯದಲ್ಲಿ ಕಾಮಿಡಿ ಉಂಟು. ಹೌದಾ? ಓಕೆ. ಅದೇ ನಿಡೋಣಿ ಸರ್ ನಾವು ಜೊತೆಯಲ್ಲಿ ವಿಡಿಯೋ ಮಾಡಿರೋದು. ಹಾ ಓಕೆ. ಅದೊಂದು ಹಗ್ಗ ಹಿಡಿದು ಇಳಿಯುವ ಸೀನ್ ಇತ್ತು, ಅದೇಯಾ? ಹಾ ಲಿಖಿತ್ ರಾಜ್ ಕೇಳ್ತಾ ಇದೀಯಾ? ಕೇಳ್ತದೆ ಸರ್. ನಿಡೋಣಿ ಸರ್ ನಾವು ಜೊತೆಯಲ್ಲಿ ವಿಡಿಯೋ ಮಾಡಿರೋದು. ಹೌದಾ? ಓಕೆ 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 ಓಕೆ. ಚಪ್ಪೆ ಸೋಡಾ ಅರವಿಂದ್ ಬೋಲರ್ನ ಶಾಂತಕ ಅನ್ನ ಒಣಗುಂದೇನೆ. ಶಾಂತಕ ಕಜಿಪು ಒಣಗುಂಡು ದಾದೆ ಕಜಿಪು ಅರ್ನ ಚಿತ್ರಾನ್ನ ಆವೊಂದುಂಡು. ಲಿಖಿತ್ ರಕ ಓ ಆಟಿಗೆ ರೆಡಿ ಹಾ ಆವೊಂದುಂಡು. ಮೊಸರು ಬಾಜಿಗೆ ಏರ್ ಮಾರ್ರೆ. ಬಾಯ್ಲಿ ನಾನು ಓದಿದ ಮೆಸೇಜ್ ಅನ್ನೇ ಮತ್ತೆ ಮತ್ತೆ ಓದ್ತಾ ಇದ್ದೇನೆ. ಗೀತಮ್ಮ ವಿಡಿಯೋ ಹಿಡ್ಕ. ಸರಿ ಮಲ್ಪುಲೆ ಅಣ್ಣ ಅವನು ಸೆಂಟ್ ಸಮೋಸ. ಥ್ಯಾಂಕ್ ಯು. ತಂಬುಳಿ ಮಲ್ಪೆರ ಪಲ್ನಿ ಊಟ ಆಯ್ತು. ಆರು ಸ್ಟೋರ್ ಪೊತ್ತದು ಜೀರ ಸ್ಟವ್ ಪತ್ತದಿರ ಫ್ರೈ ಆತನು. ಅವು ಫ್ರೈ ಆದ ಚೌಳಿ ಇಲ್ಲಿ ದೈ ನೋಡಿ ಮಾಡು. ಮೊಸರನ್ನು ಸುರಿತಾರೆ ನೋಡಿ ಈಗ. ಸರ, ಏನದು ಇದಕ್ಕೆ ಇದು ಮೊಸರು ಸಾಂಬಾರು. ಹೌದಲ್ಲ? ಒಳ್ಳೆ ರೆಸಿಪಿಯನ್ನು ನೀವು ಶೇರ್ ಮಾಡಿದ್ರಿ ಮಾರಿ, ಇವತ್ತು ಒಳ್ಳೇದಾಯ್ತು. ಒಳ್ಳೆ ರೆಸಿಪಿ ಶೇರ್ ಮಾಡಿದ್ರಿ, ಒಳ್ಳೇದಾಯ್ತು ಅಂತ ಲೈವ್ ಅಲ್ಲಿ. ಹೌದು ಹೌದು. ವಿವೇಕ್ ಬರ್ತೀರಿ. ಹಾಯ್ ವಿವೇಕ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚೋಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡು, ಸಪೋರ್ಟ್ ಮಾಡ್ಪ್ಲೇ. ನಂದಿನಿ ಮೊಸರು 500 ಗ್ರಾಮ್ ಖಾಲಿ ಮನೊಂದುಲ್ಲೇರು. ಯಾರೆಲ್ಲ ಲೈವ್ಗೆ ಲೈಕ್ ಕೊಡ್ಲಿಲ್ಲ ಪ್ಲೀಸ್ ಲೈಕ್ ಕೊಡಿ ಆಯ್ತಾ. ನಮ್ಮ ಕನೆಕ್ಟ್ ಐಡಿಗೆ ಪಿನ್ ಐಡಿಗೆ ಕನೆಕ್ಟ್ ಆಗಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರನ್ನು. ಫ್ರೀ ಗಿಫ್ಟ್ ಇದ್ದವರು ಕಳಿಸಿ. ನೀವಿದ್ದೀರಿ. ಬೊಕ್ಕ ಬುರ್ಜ್ ಖಲೀಫಾಗ ಮಿನಿ ಪೋಯರೆ ಇಜ್ಜಿ ಬುರ್ಜ್ ಖಲೀಫಾ ಪೋಪಿನಿ ಎಂಗಿ ಪೋತಾರ 2 ಸತಿ ಯಾವ ಬೊಕ್ಕ ಗಡಿ ಗಡಿ ಇಂಜಿನಿಕ್. ಸಾಂಬಾರ್ ರೆಡಿ, ಮೊಸರು ಸಾಂಬಾರ್ ರೆಡಿ. ಈಗ
ಚಂದ ಇರ್ತದೆ, ಆಮೇಲೆ ಬೇಗ ಆಗ್ತದೆ. ಅಲ್ವಾ? ನೋಡ್ಬೇಕು, ಟ್ರೈ ಮಾಡ್ಬೇಕು ಒಂದ್ಸಲ. ನಾವು ಯಾವಾಗ್ಲೂ ವೆಜ್ಜೆ ತಿನ್ನುದಲ್ಲ, ಇದನ್ನೆಲ್ಲ ಟ್ರೈ ಮಾಡ್ಬೋದು. ಹಾ, ವಿವೇಕ್ ಜೊತೆಗೆ ದೂರ ಬೋದಿತ್ತಾರೆ ರೈಟ್. ಈತ ದಿನ ಮಸ್ತ್ ದಿನ ಬರದಲ್ಲ ಇವು ನಿಂಬು ಪುಳಿ ಪುಂಟುಲೆ ಅವನಲ್ಲೇ ಲಿಂಬೆ ಪುಳಿ ಪಾಡ್ರಂಡ ಗೊತ್ತಿಜ್ಜಿ ಪಾಡ್ವೇರೆ ಜಾನೆ ಯಾರೆಲ್ಲ ಗಿಫ್ಟ್ ಕಳಿಸಿಲ್ಲ, ನೀನ್ ಗಿಫ್ಟ್ ಹಾಕು, ಕಳಿಸಿ ನಾನು ಅದ ಗಿಫ್ಟ್ ನೋಡುವ ಇದ್ದವರು ವಿಡಿಯೋ ಕಳಿಸಿ, ಮದು ಲೆಸ್ ಆಗ್ತದಂತ. ತಗೋ. ಕಾಲೇಜಿ ಆಮೇಲೆ ಒಂಜಿ ರೆಡಿ ಆಗಿದೆ. ಬಲ್ಲಿ ಮಿತ್ತು ದಕ್ಲಿ ಊರು ಪದದು ಬೊಕ್ಕ ನೇಲೂರು ಪೋಲೆ. ಈಗ ನಮ್ಮ ಲೈವ್ ಅಲ್ಲಿ ಮೊಸರು ಸಾಂಬಾರ್ ರೆಡಿ ಆಗಿದೆ ಅನ್ನಪ್ಪಚಾರ್ ಅವರಿಂದ. ಸಾಗರ್ ಬ್ರೋ ಬತ್ತೀರಿ. ಹಾಯ್ ಸಾಗರ್ ಬ್ರೋ, ವೆಲ್ಕಮ್ ಟು ಲೈವ್ ಅಂತ ಹೇಳಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀರಿ. ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲೆ ಮನಸ್ಸಂತ ಆತು ಜೀರ್ನ ಅದಾದ ಸ್ಪೆಷಲ್ ಒಂದು ಕೇನು ಜಾನ್. ಈಗ ಊಟ ಮಾಡದ ಏನು? ಹಾ ಸರ್, 5 ನಿಮಿಷ ಊಟ ಮಾಡಿ ಬರ್ತೇವೆ. ಓಕೆ ಸರ್, ಓಕೆ, ನೋ ಪ್ರಾಬ್ಲಮ್. ಯಾರಾದ್ರೂ ಜಾಯಿನ್ ಆಯ್ದ್ರೆ ಆಗ್ಲಿ. ಹಾ, ಓಕೆ ಓಕೆ ಓಕೆ. ಯಾರಾದ್ರೂ ಜಾಯ್ನ್ ಆಗುದಾದ್ರೆ ಹಾಗೆ ಅನ್ನಪಚಾರ್ ಅವರು ಊಟ ಮಾಡಿ ಬರ್ತಾರೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಡಿ. ಸಜ್ಜಿಗೆ ಎತ್ತಿ ಅವು ನೆಂಜಿನ ಗೊತ್ತುಂಡೆ ಅವು ದೈಕಡಿ ಬಂದ್ಬಿರದು ಅಂಚ ಎಂಕ ಮೀನು ಮನಸಾತು ಜಾ ಅನ್ನ ಐಕೆ ಅನ್ಕೇನಿ ಓಜ್ನೇಲ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬರ್ಬಾರೆ ಸಾಗರ್ ಬ್ರೋ, ಬರ್ಬಾರ ಬೇತೆಗಳು ಬತ್ತಿನ ಒಟ್ಟ. ಕೋಡೆವರಿ ಬರ್ಪೆ ಅಂದ್ ಪೋತೀರ ಆ ಜನ ಬೈದಿನೇಚಿ ರಕ್ಷಿತ್ ಎಲ್ಲ ಯಾನ್ ಸ್ಟಾರ್ಟೆಡ್ ಬರ್ಪೆ ಅಂತೀರಿ. ಒಂದು ಭಕ್ತಿಗೀತೆ ಹಾಡಿ ಹಾಗೆ. ಓಕೆ, ಅವು ಮಿತ್ರದ್ದು ತೂನಾಗ ಸಜ್ಜಿಗೆಲ್ಲ ತೋಜು ನಂದಿ ಒಂಜಿ ಮೆಲೋಡಿ ಸಾಂಗ್ ಹಿಂದಿ ಬಣ್ಣದಲ್ಲಿ ಹಿಂದಿ ಹಿಂದಿ ಹಿಂದಿಡು ಪೂರ ಸಾಧಾರಣ ಪದ್ಯ ಪಂದ ಆಡಿ ಭಕ್ತಿ ಆರೊಂಜಿ ಭಕ್ತಿ ಗೀತೆ ಕೇಂಡೇರಿ. ಅರೆ ಒಂಜಿ ಭಕ್ತಿ ಗೀತೆ ಬನ್ಕ ಬೊಕ್ಕ ಹಿಂದಿ ಸಾಂಗ್ ಬನ್ಕ. ಅವೇ ಹಿಂದಿ ಸಾಂಗ್ ಆತು ಗೊತ್ತು ಜಿಂಗ್ ಜಾಸ್ತಿ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ಇನ್ನು ನೋಡುವಾಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಶಕ್ತಿ ನಿನ್ನಳಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ. ರತ್ನದಂತ ಮಾತುಗಳಲ್ಲಿ ಆಡಿಸಮ್ಮ, ಒಳ್ಳೆ ಭಾವ ಭಕ್ತಿ ತುಂಬಿನ ಆಡಿಸಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ರಾಗ ಎಂತ ಸ್ವರ ಅನ್ನೋದಿಲ್ಲ. ಕಮಾನ್ ಆಲ್ ಕ್ಲಾಪ್ಸ್ ಅನ್ನೋದಿಲ್ಲ. ಸೂಪರ್. ಹಾ ಅಂಚೆನೆ ಒಂಜಿ ಡ್ಯಾನ್ಸ್ ಮಲ್ಪಲೆ ಅನ್ನೋದಿಲ್ಲ. ಬೊಕ್ಕ ಲೈವ್ ಸೌಂಡ್ ಬರಿ ಅನ್ನೋದಿಲ್ಲ. जब कोई बात बिगड़ जाए
जब कोई मुश्किल पड़ जाए तुम देना साथ मेरा ओ हम नवा, न कोई है न कोई था जिंदगी में तुम्हारे सिवा, तुम देना साथ मेरा ओ हम नवा। ओ चांदनी जब तक साथ देता है हर कोई साथ, तुम मगर अंधेरों में ना छोड़ना मेरा हाथ, न कोई था न कोई है जिंदगी में तुम्हारे सिवा, तुम देना साथ मेरा ओ हम नवा, तुम देना साथ मेरा ओ हम नवा. ಲೈವ್ ಅಡು ಗಂಜಿಲ ಉಪ್ಪಡ್ಲ ಮಲ್ಪೊಲೆ ಆತೆ ಬಲೆ ಬಲೆ ಲೈವ್ ಬರ್ಬಾರ ಬಲೆ ಜಾಯ್ನ್ ಅಲ್ಲಿ ಗೀತಕ್ಕ. ಥ್ಯಾಂಕ್ ಯು ಗೀತಕ್ಕ. ಯಾರಾದರೂ ಲೈವ್ನಲ್ಲಿ ಜಾಯ್ನ್ ಆಗುವವರಿದ್ದರೆ ಲೈವ್ಗೆ ಜಾಯ್ನ್ ಆಗ್ಬೋದು. ಪಿನ್ ಐ ಡಿಯಲ್ಲಿ ಕನೆಕ್ಟ್ ಆಗಿ ಪೋಸ್ಟಲ್ಲಿ ಲಿಂಕ್ ಉಂಟು, ಮತ್ತೆ ಜಾಯ್ನ್ ಆಗಿ. 2 ಸಾಂಗ್ ಹಾಡಲಿಕ್ಕಿದ್ರೆ ಹಾಡ್ಬೋದು, ಯಾರಾದರೂ ಮಾತಾಡೋರು ಮಾತಾಡ್ಬೋದು. ಇಬ್ಬರು ಬರ್ತಾರಂತ ಹೇಳಿದ್ದಾರೆ, ಇನ್ನೂ ಬರಲಿಲ್ಲ ಅವರು. ಚೌತಿಯ ಚಂದ್ರನ ಭಾದ್ರಪದ. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಉಳುವಂತ ನರರಿಗೂ ಇದು ಬೆನ್ನ ಬಿಡದು. ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ, ಗೊಲ್ಲ ನೆನೆಸಿದವ ಕಲ್ಲ ನೆನೆಸಿದವ ಗೋವರ್ಧನ ಗಿರಿಧಾರಿ. ಚೌತಿಯ ಚಂದ್ರನ ಕಾಣುತ್ತ ಇರುಳಲಿ ಅಳುಕಿದ ಕೃಷ್ಣನು ಮನದಲ್ಲಿ. ರಾಜ ಋಷಿ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚಿ ನೀಡಿದ ವರವನು ಕರುಣಾಮಯನ ದಿನಮನಿ. ಯಾದವರೊಂದಿಗೆ ಬೇಟೆಗೆ ಹೋದನು ಕೃಷ್ಣನು ಕಾಡಿನಲಿ. ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮನಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ. ಅಮೂಲ್ಯ ಮಣಿಯನು ಕೃಷ್ಣನೇ ಕಲ್ಲ ಎನ್ನುವ ಸಲ್ಲದ ನುಡಿ ಕೇಳಿ. ಕೃಷ್ಣನು ತಾಳಿದ ಮಣಿಯನು ಹುಡುಕುತ್ತ ಹೊರಟನು ಅಡವಿಯಲಿ. ಕಂಡನು ಕೃಷ್ಣನು ಸೂರ್ಯನ ಮಣಿಯನು ಕರಡಿಯ ಗುಹೆಯಲ್ಲಿ. ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ. ಘೋರ ಯುದ್ಧವ ಮಾಡಿ ಕೊನೆಯನು ಕಾನದೆ ನಿಂದ ವೀರಾಗ್ರಣಿ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ. ಮನಿಯನ್ನು ಇತ್ತು ಮಗಳನ್ನು ಇತ್ತುತ ಶರಣು ಶರಣು ಎಂದ. ಶಮಂತಕ ಮಣಿಯನ್ನು ಕಂಡ ಯದುಕುಳ ಉಗಳಿತು ಕೃಷ್ಣನ ಒಳವಿಂದ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಯಾದವ ಮಾಧವ ರೋಲ ಜಯ.
ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕತೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ. ಗಣಪತಿ ಒಳುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಅರಸುತ್ತ ಗಜಾನನ. ಮನ್ವಿತ್ ನಾಯಕ್, ವೆಲ್ಕಮ್ ಟು ಲೈವ್ ಎಂಚೋಲರ್. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೇವೆ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲೇ. ಮಲ್ಲ ಉಂಡು ಮರ ಪದ್ಯ ಬಾರಿ ಈರಂಜಿನ ಈರು ಮಾಡ್ಲಿಂಗ್ ಪೋಲೆ ಹತ್ತಿದ ಪೋಪು ಜನ ಮಾಡಿರೋ ದಾದೆ ದಾದ ಕಾಮಿಡಿ ಮಾತಿರೋದಿಲ್ಲ ರೀ. ಆಯ್ ಸೂಪರ್ ಶಾಂತ ಶಿಸ್ಪನದಲ್ಲಿ ಬನ್ನಿ ಬನ್ನಿ ಜನರೇ. ಮನ್ವಿತ್ ಅವರೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯ್ತಾ. ಇವರದ್ದು ಲೈವಲ್ಲಿ ತುಂಬ ಜನ ಕಮ್ಮಿ ಇದ್ದಾರೆ. ಬರ್ಸಾಗ ಪೂರ ಜೈದರ್ ತೋಜುಡು ಅಂದಿ ಇಜ್ರಲ್ಲ ಭಾರಿ ಬರ್ಸಾಗೆ ಆಯ್ತಾ. ಅವೇ ಕೆಲವರ ನೆಟ್ವರ್ಕ್ ಪೂರ ಇಜ್ಜ ಅಂದಿ ಇಜಿನ ಸಂಪತ್ತನೆ ಪೂರ ಬೈದ್ವಿ. ತುಳು ಗೊತ್ತಿಲ್ಲ ಮಾರ್ಯಾರೆ. ಹೌದಾ, ಓಕೆ ಓಕೆ. ಮನ್ವಿತ್ ಅವರೇ ಕನ್ನಡದಲ್ಲಿ ಬಂದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಕನ್ನಡದವರಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ, ಹೇಗಿದ್ದೀರಿ? ನಿಮಗೆ ತುಳು ಬರೋದಿದ್ರೆ ಏನಂತೆ, ನಮಗೆ ಕನ್ನಡ ಬರ್ತದೆ. ಸಂಪು ಮಧ್ಯಾಹ್ನ ಮಲ್ದಿರಣ್ಣ ಅಂದತೆ ನೆಟ್ ಖಾಲಿ ಆದಿಪ್ಪು ಅಂದ ಮಿನ್ವಿತ್ ಅರ್ಥ ಗೊತ್ತಾಗುತ್ತದೆ, ಅರ್ಥ ಆಗುತ್ತದೆ. ಹೌದಾ, ಓಕೆ ಓಕೆ. ಎಲೆನ್ಸಿಸ್ ಬರ್ತೀರಿ. ಹಾಯ್ ಎಲೆನ್ಸಿಸ್, ವೆಲ್ಕಮ್ ಟು ಲೈವ್ ಎಂಚೋಡು. ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನ ಎಂಚೋಂಡು ಬರ್ಸ ಊರುಡು ಪೊಲಾಲಿಡು ಬೊಳ್ಳ ಮೀನು ಬೈದನೆ ಬೊಕ್ಕ ಒಣಸಾಳೆ ದಾದಿ ಸ್ಪೆಷಲ್. ಚೆನ್ನಾಗಿದ್ದೇನೆ ಬಣ್ಣದಲ್ಲಿ ಮನ್ವಿತ್ ಉಂಡರ ಎಲೆನ್ಸಿಸ್ ದಾದಿ ಕಜಿಪು ಮನ್ವಿತ್ ಈಶ್ವರಿ ಸಿ ಸಾಯಿ ಬಣ್ಣದಲ್ಲಿ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎಲೆನ್ಸಿಸ್ ಬರ್ಪಾರ ಲೈವ್ಗೆ ಜಾಯ್ನ್ ಆಪಾರ ಪಲೆ ಪದ್ಯ ಬಲ್ಲೆಂಜಿ ರೆಡ್ ಈರು ದಿನಕ್ಕೆ ಒಂಜಿ ಒಂಜಿ ಟೀ ಶರ್ಟ್ ಪಾಡುವಾರು ಮಾರ್ರೆ. ಮಸ್ತ್ ಕಾಸು ಮಲ್ತೊಂದು ಉಳ್ಳಾರ ಅಂದು ತೋಜುಂಡು ಅತೆ ಅಂಚದ ಅಲೆಜ್ಜಿ ಅವು ಕಮ್ಮಿ ಕಮ್ಮಿದ ತಿಕ್ಕೊಂಡತೆ ಅವೇನು ಪತಾರ್ಪಿನಿ ನಾನು ಬೊಕ್ಕ ಒಂಜಿ 10 ಇತ್ತು ನನ್ನ ದಿನೋಲ ಒಂಜಿ ಒಂಜಿ ಪಾಂಡು ಬೊಕ್ಕ ಕೂಡ 10 ದಿನದೊಕ್ಕ ಕೂಡ ಒಂಜಿ ಪಾಂಡು ಅಂಚ ಪರತ್ತೆ ಪುರದು ಹೊಸ ಹೊಸದ ಅಲಜ್ಜಿ ಜಾಸ್ತಿ ಖಾಲಿ ಲೈವ್ಗೋಸ್ಕರ ಅಂಚ. ಆಯ್ ಶಾಂತ ಶಿಸ್ಪನದಲ್ಲಿ ಎಂಕ ಕೋರಿ ವಿವೇಕ ಹಾಯ್ ಪಣದು ಮಸ್ತ್ ಕಾಸಿತ್ತನದ ಆಗಿ ಯೂಟ್ಯೂಬ್ ಅನ್ಪೊಡಿ ಅಲ್ಲೇ ಸಂಪತ್ತನ ನೆಂತಿನ ಸಂಪತ್ತನ್ನೇ ಬತ್ತೇರಿ. ಸಂಪದನ ವೆಲ್ಕಮ್ ಟು ಲೈವ್ ಎಂಚೊಳ್ಳರು. ಥ್ಯಾಂಕ್ ಯು ಸೋ ಮಚ್. ಲೈವ್ ಗೊತ್ತಿನ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲೇ. ಅನ್ನ ಅವನಲ್ಲೇ ಅಂದು ಅವು ಶಾಂತಕ ಗೊತ್ತು ಬೊಂಬಾಯ್ಡು ಪುರ ಎಂಚ ಕಮ್ಮಿಡು ಕೆಲವು ಟೀ ಶರ್ಟ್ ಪುರ ದಿಕ್ಕುಣದು ಅದೇ ಸಂಪು ಹಾಯ್ ಪಣದಿಲ್ಲ. ವಿವೇಕ್ ನಮಸ್ತೆ ಮಾಡೋದಿಲ್ಲ. ನಮಸ್ತೆ ತಮಾಷೆನಾ? ಓಕೆ ಓಕೆ. ಐಡಿ ಇತ್ತಾರೆ ತೋಜೋಡು ಸಂಪು ಮುಲ್ಪ ಬರ್ಸ ಜೋರು ಅಂದೆ. ಹಾಯ್ ಸಂಪು ಬಣ್ಣದಲ್ಲೇ ಜೋಕ್ಲೆಗೆ ರಜೆ ಅವನು ಅಂದಂದೆ ಜೋಕ್ಲೆ ರಜೆ ತೆಗೆದಂಗೆ ನನ್ನ ಆನ್ಲೈನ್ ಕ್ಲಾಸ್ಲ ಚಾನ್ಸ್ ಉಂಟು ಪನ್ಪೇರು ಊರುಡು ಒಂಥ ದಿನ ಬರ್ಸ ಜಾಸ್ತಿ ಇತ್ತು. ಅಲ್ಲಿ ಕೇರಳ ಪೂರ ಪೂರ ಬೊಲ್ಲ ಬರ್ತದೆ ಕೆಲವು ಜಾರಿ ದಿನಗೆ ಆಯ್ತಾ. ಎಲ್ಲಿದ್ದದ್ದು ನೀವು? ಎಲ್ಲಿದ್ದದ್ದು ನೀವು ಮನ್ವಿತ್? ಎಲ್ಲಿದ್ದದ್ದು ನೀವು? ಎಲ್ಲಿದ್ದದ್ದು ನೀವು? ನಾವು ಮಂಗಳೂರು. ಯಾನ್ ಬರ್ಪುಜಿ ಸಂಪು ಬತ್ತಿರತ್ತೆ ಅವನಲ್ಲಿ ಇರ್ಬಲ್ಲೆ ಸಂಪು ಕೋಡೆ ಬೈದೇರಿ ಇರ್ಬಲ್ಲೆ ಸಂಪು ಬಕ್ಕಲ ಬರ್ಪೇರಿ ಲೇಟ್ ಆದಾಗ ಲಾಸ್ಟಿಗೆ. ವಿವೇಕ್ ಈರ್ ಮಲ್ಲ ಜನ ಅಕ್ಲೆಗೆ ಪೂರ ಯೂಟ್ಯೂಬರ್ ನಮ್ಮ ಪಾಪದ ಅಕ್ಲೆಗೆ ಪೂರ ಉಂಟು ಜನತೆ. ಈರ್ ಮಲ್ಲ ಜನ ಅಕ್ಲೆಗೆ ಪೂರ ಉಂತುವಾರ ನಮ್ಮ ಪಾಪದ ಅಕ್ಳು ಪೂರ ಉಂತುಜಾರ ಇಜ್ಜಿಜ್ಜ ಅವನಿ ಬೇತೆ ಐತ ವಿಷಯ ಬೇತೆ ಉಂಡರ ಸಂಪು ದಾದೆ ಕಜಿಪು ಆಯ್ ಸಂಪು ಬಣ್ಣದಲ್ಲಿ ಈಶ್ವರಿ ಅವರು ಶಾಂತಕ ತಿಳ್ತೊಂದುಲ್ಲೇರು ಲಿಖಿತ ಸೆಂಟ್ ಕೊಟ್ಟಿಗೆ ಬಣ್ಣದಲ್ಲೇರು ಸಂಪು ಎಂಕ್ ಗೊತ್ತುಂಡನ್ನ BM'd ಮಾರ್ಗಡ ಬರೀಟ್ ಗಾಡಿಡ್ ಮಾರುವೇರು BM'd ಮಾರ್ಗದ ಬರೀಟ್ ಗಾಡಿಡ್ ಮಾರುವೇರು ಅಂದು ಏಪ ಮಲ್ದಿನಿ ಲಿಖಿತ್ ಬ್ರೋ ಬರ್ಚಿ ಬ್ರೋ ಬಣ್ಣದಲ್ಲೇರು ಕುಲಾಲ ಈರ್ ಪೋಲೆ ಬಣ್ಣದಲ್ಲೇರು ಓ ಅಲ್ಲ ಹುಯ್ಯೇರು ಕೊಡ್ತೀನಿ ಒಂಜಿ ಮೋಲ್ ಸರಿ ತಗೋರ್ನೇದ ಚೌತಿಗೆ ಮಲ್ತಿದ್ದೀನಿ ಚೌತಿ ಏಪ ದೂರ ಉಂಡತ ಸೆಪ್ಟೆಂಬರ್ ಇಡದ ಆಗಸ್ಟ್ ದಾಲಜ್ಜಿ ಆಗಸ್ಟ್ ಒಂಜಿ ಇನ್ನುಂಡು ಈದ್ ಮಿಲಾದ್ ಇಂಚಿನ ಉಂಡು ಬೊಕ್ಕೊಂಜಿ ನಂಗೆ ಓಣಂ ಉಂಡು 25 ಐತೊಂಜಿ ವೀಡಿಯೋ ಮಲ್ಪೆರಂಡು ಪೋಂಡ ಮನಸ್ಸಿಗೆ ಇರೇನ ರೈಟ್ ಹ್ಯಾಂಡ್ ತೋಜಲೆ ಶಾಂತಕ್ಕ ಕಜಿಪ್ ದಾದಿ
ಶಾಂತಕ್ಕ ತೌತೆ ಎಲ್ಎನ್ಸಿಸ್ ಲೈಕೋರ್ ಪೂರ ಲೈಕೋರ್ಲೇವೆ ಅನ್ನ ಎಕಡೆ ಲೈವ್ ಇತ್ತನಿ ಅನ್ನ ಎಕಡ್ತು ಲೈವ್ ಇತ್ತನಿ ಅಂದೆ ಎಂಕ್ಲೆ ಪಗೆಲ್ ಪುರ ಆಪ್ಷನ್ ಇಜ್ಜಿ ಬರ್ಪಿಲ್ಲ ಕದಲ್ಲ ತೌತೆ ಸಂಪು ಅನ್ನೋದು ಇನ್ನ ಲೈವ್ಗೆ ಸಂಡೇ ಬತ್ತೆ ಲೈಕ್ ಕೊಡ್ತೇವೆ ಪೊಡಿಚಿ ಇರು ದಿನೋಲ ಮನ್ಪಿಡೆ ಎರಡು ಬತ್ತು ಸಪೋರ್ಟ್ ಮನ್ಪೇರು ದಿನೋಲ ಮಂತಾಟ ಟೈಮ್ ಇತ್ತು ಮನ್ಪಿಡೆ ಎಂಕುಲು ಬರ್ಪುಜನ್ ಬೇಜಾರು ಮನ್ಪೋಚಿ ಬೇತೆರ್ಲ ಬರ್ಪೇರು ಎಂಕಲ ಸೈಡ್ ಹಿಡ್ದತ್ತನ್ನ ಬೇತೆರ್ಲ ಅವಲ ಕಮ್ಮಿದಾನಿದೆ ಪೂರ ಕಮ್ಮಿದೆ ಅವು ಮಾರ್ಗದಾಟಿ ಮಾರ್ಗ ಇರುತ್ತೆ ಅವೇ ಆ ಕಲ್ಲು ಉಂಗಿಲ ಪುರ ಮಾರ್ಗ ಅಂಚ ಇತ್ತೇನೆ ಮಾಲ್ಡ್ ದೀತಿನ ಲಿಖಿತ ಪುರ ಅನ್ನೋದು ನಾಗರ ಪಂಚಮಿ ಉಂಡು ಅನ್ನೋದು ಅವೇಯಪ್ಪ ನಾಗರ ಪಂಚಮಿ ₹100 BMW ಗೆತ್ತೊಂದೆ BM ಪಂಡೆಂಚಿನಿ ಬಾಂಬೆಡಾ ಓಕೆ 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 ಅವೇ ಪೂರ ಕಮ್ಮಿ ಇದ್ದಾನೆ ನಮ್ಮ ಡಪ್ಪನ ಪೂರ ಕಮ್ಮಿ ಇದ್ದಾನೆ ನೀ ಒಂದು ₹5 ಪುರಾಲ್ ಜಾತ್ರೆ ಹಿಡಿದೈತೆ ನೀ ₹5 ₹10 ₹30 ಅದನ್ನ ಈ ರೋಲು ಇಲ್ಲಾರ ಈರ್ಲ ಸೌದಿಲು ಇಲ್ಲಾರದೆ ಈರ್ ಸೌದಿಲು ಇಲ್ಲಾರದ ಈರ್ಲ ಅಂಚೆನ ಬಂದ್ಬಿಡ ಆಗಸ್ಟ್ 17 ಸೋಮವಾರ ಓಕೆ ಓಕೆ ಶಾಂತಕ್ಕ ಲಿಖಿತ್ ಬ್ರೋವಣದಲ್ಲಿ ಅವಳು ಕಾಸು ಮಲ್ಪುನು ಮೂಲು ಬ್ಯಾಟ್ ದೊರ್ಪುನು ಅಣ್ಣಲ್ಲಿ ಮೂಲು ಬಾತು ದೊರ್ಪುನು ಅಂತ ಅವಂದು ಕರೆಕ್ಟ್ 1 ವರ್ಷ ಬೆನ್ಪಿನಿ ಅವಳು 1 ತಿಂಗಳು ಬೋದು ಖಾಲಿ ಅನ್ಪುನು ನಗರ ಪಂಚಮಿ ಸಂಸ್ಕೃತಿ ಎಟ್ಟು ಬತ್ತನು ಸಂಕ್ರಾಂತಿ ಒಟ್ಟು ಬತ್ತನು ಅಂದೆ ಮೂಲು 1 ವರ್ಷ ಬೆಂದ ಅವಳು 1 ತಿಂಗಳು ಖಾಲಿ ಮಲ್ಪುನು ಅವು ಸರಿ ಕರೆಕ್ಟ್ ಬಂಡರು ಶಾಂತಕ ಅಂದಿಯೇ 1 ದಿನ ಸಂಪು ಇರುವ ಲೈಕ್ ಡನ್ ಮಾಡೋದು ಥ್ಯಾಂಕ್ ಯು ಸಂಪದನ್ನ ಬಾರಿ ಸ್ಲೋ ಪೋಂದು ನೀನು ಲೈಕ್ ಅಲ್ಲೇಜಿ ನಂಗೆ ಲೈಕ್ ಹಿಡ್ದಲ್ಲ ತಿಕ್ಕುಜಿ ಬಟ್ ಒಂಜಿ ಕುರೆ ಆಸೆ ಆತೆ ಇರೆಗ್ ನಾಗರ ಪಂಚಮಿ ಇಜ್ಜೆ ಎಂಕ್ಲೆಗ್ ಮೂಲು ದಾಲ ಇಜ್ಜಿ ಮಾರೆ ಪಂಚಮಿಲ ಇಜ್ಜಿ ಚೌತಿ ಮನ್ಪುವ ಬೊಕ್ಕ ಪಂಚಮಿ ಬ್ರದಾಲಜಿ ಓಲ್ ಪೇರ್ ಮೈಪುನ್ ಏರೆಗ್ ಮೈಪುನ್ ಪೇರ್ ಅಂದು 1 ತಿಂಗಳು ರಡ್ಡು ಕೋಟಿದ ಜಾಗ ಗೆತೊಂಡ ಬುಕ್ಕ ಖಾಲಿ ಒಂದೆ ಕುಲ್ಲುಂಡ ಒಂದು ಪೂರ ಇರ್ದೆ ತೊಂದರ ಅಂದತೆ ಅವೇ ಇಂಚ ಭಾರಿ ಎಕ್ಸ್ಪೀರಿಯನ್ಸ್ ಪಣೊಂದುಲ್ಲಾರು ಯಾನ್ ಪನ್ನೆಟ್ಟು ಶಾಂತಕ್ಕಾಗ ಗೊತ್ತಾಯಿನಿ ಅಣ್ಣರು ದಾದ ಪಾತೆರೊಂದುಲ್ಲರ ದಾದ ಮಲ್ತೊಂದುಲ್ಲರ ಹೆಂಗ್ ಗೊತ್ತಾಪ್ಚಿ ಶೇಖ್ನ ಮದ್ಮೆಗ್ ಮಲ್ಪುಲೆ ಪೇರು ಮೈಪುಲೆ ಶೇಖ್ನ ಮಂಡೆಗ ಗೀತಕ್ಕ ಬಂದರು ಹಾಯ್ ಗೀತಕ್ಕ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ ಲೈಕ್ ಕೊಟ್ಟಿದ್ದೀರಿ ಅಂತ ಭಾವಿಸುತ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಊಟ ಆಯ್ತಾ ನಿಮ್ಮದು ಏನು ವಿಶೇಷ ಮತ್ತೆ ಲೈಕ್ ಕೊರಿಯಾ ಇರು ಊರ್ದಾರತ್ತ ನನ್ನ ಮಂಡೆಗೆ ಎಷ್ಟು ಎಂಕ ಜೀಗುಜ್ಜ ಕಜಿಪು ಇರಗದಾದೆ ಎಂಕಿ ನೀವು ಓಡಿಸಿ ಎಂಕ್ಲ ಜೀಗುಜ್ಜ ಭಾರಿ ಇಷ್ಟ ಮಾರೆ ನನ್ನವರು ಕನೋಡು ಊರು ರಡ್ಡು ಸತಿ ಮಂತ್ ತಿನ್ಪೆ ನಾ ಶೋ ಕಾಣೆಂಕ್ ರಡ್ಡ ಮೂಜಿ ಸತಿ ನಾನು ಓ ಅವಿನಾಶ್ ಬ್ರೋ ಬತ್ತೇರು ಯಾನು ಬರೋಡ ಲೈವ್ಗೂ ಈರು ಬರೋಡಿ ಬಲೆ ಪಿನ್ ಅವಳು ಒಂದೇಟು ಉಂಡುಲೆ ಲಿಂಕ್ಡ್ ID ಉಂಡು ಬಲೆ ಬ್ರೋ ಬಣಂದುಲೆ ಸಾರಿ ಗೀತಕ್ಕ ಹೊರಾರ ಅವು ಪುದರ್ತು ನಂಗೆ ಮರೆತು ಬೋಣೆಂಕ್ ಕನ್ನಡ ನಾನು ವಿವೇಕ್ ಅತ್ತಿ ಅವಳು ಚೌತಿಗೆ ಗಣೇಶನ್ ಓಲು ಬುಡ್ಪುನಿ ಅವು ಮೂಲು ಆ್ಯಕ್ಚುಲಿ ಇಂಚ ಸಮುದ್ರದ ಬರೋ ಬುಡ್ರೆ ಎಲ್ಲಾವುಡ್ ಇಜ್ಜಿ ಕೆಲವು ಮನ್ಪುನಕುಲು ಎಲ್ಲೇ ಸೈಜ್ದ ಮಂತದ್ದು ಒಂಜಿ ನೀರ್ದ ಟಬ್ಬು ಬರೋ ಅಂತ ಬುಡ್ಪೇರು ಬೊಕ್ಕ ಲಾಸ್ಟ್ ವರ್ಷ ಒಂಜಿ ಮಲ್ಲ ಗಣಪತಿ ಅವೇನು ನೀರು ಬಿಡ್ತೇರಿಗೆ ನಾನು ಬೊಕ್ಕ ವೀಡಿಯೋ ತೂಯಿನಿ ನಾನು ಹೆಂಗೆ ಗೊತ್ತಿಜ್ಜ ನಾನು
ಓನ್ಲಿ 10 ಮಿನಿಟ್. ಓಕೆ ಓಕೆ, ಬಲೆ ಬಲೆ. ಅವಿನಾಶ್ ಹಾಯ್ ಬ್ರೋ ಬಂದಿದ್ದಾರೆ. ಅಕ್ಷಯ್ ಕುಮಾರ್ ಬರ್ತೀರಿ. ಹಾಯ್ ಅಕ್ಷಯ್ ಕುಮಾರ್, ವೆಲ್ಕಮ್ ಟು ಲೈವ್. ಎಂಚೊಲ್ಲರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಬಾರಿ ದಿನಾಂಡಿಯ ಬರಂದೆ ಗೀತಕ್ಕ ಸಂಪೂರ್ಣ ಜೇವನ್ ಜಲೆಗಾಯ್ ಜೇವನ್ ಜಲೆ ಓಟ್ಸ್ ಕಲ್ಲಸ್. ಅವಿನಾಶ್ ಪಿಕ್ಚರ್ ಮೂವಿ ತುವೇರ್ ಇಜ್ಜ ಕೇನಲ್ಲೇರು. ಅವಿನಾಶ್ ಪೋವೇರಪ್ಪ, ಅದು ಕಾಲೇಜ್ ಹುಡುಗಿ ಆತ. ಪಿಕ್ಚರ್ ಪೋಂದೆ ಕುಲ್ಲ ಇರು. ಪ್ರಪ್ರಥಮ ಬಾರಿಗೆ ನಮ್ಮ ಲೈವಲ್ಲಿ ಅವಿನಾಶ್ ಅವರ ಮುಖ ಪರಿಚಯ. ನಮ್ಮ ಲೈವ್ ತುಂಬ ದಿವಸಗಳಿಂದ, ತುಂಬ ವರ್ಷಗಳಿಂದ ನೋಡಿ ಓಲಾರಿ ತೋಜೋಡಿ ಕಾಲಿ ಈರ್ಲ ಕತ್ತಲೆನಾ. ಓ ಅವಿನಾಶ್ ಬ್ರೋ, ಮೈಕ್ ಬಂದಿದ್ದೀತಾರ ತೂಲೆಗೆ. ನಮಸ್ತೆ ನಮಸ್ತೆ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ನಮಸ್ಕಾರ. ಎಂಚ ಉಳ್ಳಾರು? ಓ ಎಂಚ ಉಳ್ಳಾರು ಎಂದು ನಮ್ಮ ಸೌಖ್ಯ ನಿಗುಲು ಪರವಡ ಪೂರ. ಎಂಕುಲ ಸೌಖ್ಯ. ಥ್ಯಾಂಕ್ ಯು ಮಸ್ತ್ ಸಪೋರ್ಟ್. ಹಾ ಇದೊರ್ತು ಮೋನೆ ತೊಜ್ಪಾಂತ ಸಪೋರ್ಟ್ ಅಂತಂತಾರೆ ಮಾಡಿಕೊಡಲ್ಪ ಅಂದೆ. ಅಂದಂತ ಗಮ್ಮತಾ ಒಕ್ಕ ವಿಶೇಷ ವಿಶೇಷ ಪನ್ನಡು ಬ್ರೋ. ಪೂರ ಲೈವ್ ಉಳ್ಳೇರು, ಶಾಂತಕ್ಕ ಉಳ್ಳೇರು, ಸಂಪತ್ತನ್ನ ಉಳ್ಳೇರು. ನಿಗುಲು ಪರವಡು ಎಂಕುಲ ಅದ ಮನ್ಪುನ ನಮ್ಮ ಜೋಕುಲ ಅಂದದೆ ಜೋಕುಲ ನವೀನನ್ನ ಅವಿನಾಶ್ ತಿಕ್ಕೇರ ಆಯ್ಜಿ ಅವಳಲ್ಲೇರು. ಅವಿನಾಶ್ ತಿಕ್ಕೇರ ಆಯ್ಜಿ ಮನತ್ ಪೋಯ್ನ ತಾನಿ ಸ್ವಲ್ಪ ಕೇಳುಜಿ. ಅವು ಇರ್ನ ಸೌಂಡ್ ಅದನ್ನು ಬಾರಿ ಬರುನುಂಡಿ. ಜಾತ್ರೆ ಉಳ್ಳಾರ ಅವೇ ಫುಲ್ ಜನ ಉಳ್ಳಾರ. ಇರು ಎಡ್ಡೆ ಟೈಮ್ ಬೈದಾರಿ, ಎಡ್ಡೆ ಟೈಮ್ ಜಾಯಿನ್ ಆಗ್ತಾರ. ಕರ್ಬೂಜಿದ ಸೌಂಡ್ ಬರನುಂಡು. ಇಲ್ಲ ಪೂರ ಅಂಚೆ ಒಣಸಾಂಡ್ ಬ್ರೋ, ಒಣಸಾಂಡ್ ಅಂದೆ. ಈರ್ ಗಣೇಶನ ವೇಷನ ಪಾಡ್ಲಿ ಬೊಕ್ಕ ಇರಿನ ಸಮುದ್ರದ ಪೂರ ಬುಡ್ರೆ ಇಜ್ಜಿಂಡ ಇಂಚಿ ಬಲ್ಲೆ ನಗಲೆ ಇಜ್ಜಿ ಶಾಂತಕ ಎಬ್ಬಾ ಬಣದಿಲ್ಲೇರು, ಹೆಸರಟಲ್ಲಿ ಅಲೋ ಬಣದಿಲ್ಲೇರು. ಅವು ಓಲ್ಡ್ ಜಾತ್ರೆ ಇತ್ತೆ. ಅವು ಅಕ್ಕಲ್ನ ಒಂದೇಟಿ ಅಕ್ಕಲ ಊರುಡು ಇನಿ ಮಾರಿ ಪೂಜೆಗೆ ಆಟದಲ್ಲಿ ಬೋಲ್ಡರ ಲಿಖಿತ್ ರಾಜ್ ಆರು ಪುರಲ್ ಜಾತ್ರೆ ಉಳ್ಳೇರ ಅಂದ್ ಇಜ್ಜಿ ಆಯ್ ಸರ್ ಟೈಲರ್ ಬ್ರೋಣಲ್ಲ ಏಮಂತ ಶಾಂತಕ ಆಯ್ ಬಣದಿಲ್ಲೇರು. ಸಮೋಸ ಬತ್ತಲು ಜಂಬೋ ಸರ್ಕಸ್ ಉಂಡೆ ಅವಿನಾಶ್ಗೆ. ಸರ್ಕಸ್ ಹತ್ತಿ ಉಂದಿ ಮಾರಿ ಪೂಜೆಗೆ ತಂಪು ಅಡೆಲಿ ಆಟ ಲೈವ್ ಇತ್ತಲ್ಲ MD ಚಾನೆಲ್ ಅವು ಓಲೆ ಬ್ರೋ. ಹೇಮಂತ್ ಹಾಯ್ ಬಣದಿಲ್ಲ, ಈಶ್ವರಿ ಒಲ್ಪ ಬಣದಿಲ್ಲ. ಆರು ಹಿಂದೆ ಒಲ್ಪ ಊರಲ್ಪ ಅವಿನಾಶ್ ಬ್ರೋ ಒಲ್ಪ ಊರಲ್ಪ ಮಾರಿ ಪೂಜೆ ಒಲ್ಪ ಅರೆ ಕೇನುಜಿ ದಾದಾ ಬಾತಿರುವಂತ. ನೆಕ್ಸ್ಟ್ ಟೈಮ್ ಓಕೆ ಬಾಯ್. ಅನ್ನಪಾಚಾರ್ ಅವ್ರು ಬಂದ್ರು. ಆಯ್ ಸರ್ ಅಂತಿದ್ದಾರೆ. ಶ್ರದ್ಧಕ್ಕ ಬಂದ್ರು. ಆಯ್ ಶ್ರದ್ಧಕ್ಕ, ವೆಲ್ಕಮ್ ಟು ಲೈವ್. ಎಂಚೊಳ್ಳಾರು ಅನ್ನ ಆವಣಂದುಳ್ಳೇರು ಅಂದ್ ಯಾರು ಎತ್ತೊಂದುಳ್ಳಾರು ಆರು ಅಂಚಿಂಚಿ ತಗೊಂಡುಳ್ಳೇರು ಬೇತೆಗೋಡು. ಬರುವವರು ಬನ್ನಿ, ಲೈವ್ಗೆ ಬರುವವರು ಬನ್ನಿ, ಮಾತಾಡುವವರು ಬನ್ನಿ, ಆಡುವವರು ಬನ್ನಿ. ಏನಾದರೂ ಸಾಂಗ್ ಇದ್ರೆ ಹೇಳಿ, ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು, ಸಾಂಗ್ ಇದ್ರೆ ಮಾತಾಡ್ಬೋದು. ಮುಖದರ್ಶನಕ್ಕೆ ಬರ್ತೀನಿ ನಾನು ಅಂದೆ. ಓಕೆ ನೋ ಪ್ರಾಬ್ಲಮ್. ಅವು ಕೇನು ಜಿ ಅನ್ ಪಾತಿರ್ ನೀರೇ ಕೇನುಂಟು ಜಿ ಸೌಂಡ್ ಜಾಸ್ತಿ ಇತ್ತು ಅದು ಅಂಚಾದು. ಅವು ಅತ್ತಿ ಅವಳು ಒಂದೇಟು ಓಲ್ ಗೊತ್ತುಂಡ ಕಾರ್ಕಳತ್ತು ಕಾಪು ಅಂದು ಅಲ್ಪ ಒಲ್ಲ ಮಾರಿ ಪೂಜೆ ಬಾರಿ ಗೌಜಿ ಹಾಕ್ಲಿ ಜಾತ್ರೆದಲ್ಲ ಕಡೆ. ಶ್ರದ್ಧಕ್ಕ ಲೈಕ್ ಡನ್ ಮಾಡೋದಿಲ್ಲ. ಬನ್ನಿ ಜನರೇ, ಎರಡು ಲೈವಲ್ಲಿ ಇದ್ದೀರಾ, ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ? SR ಟೈಲರ್ ಗಿಫ್ಟ್ ಕನ್ನಡಗ ಕಣಪುರದಲ್ಲಿ ಯಾರೆಲ್ಲಾದರೂ ಗಿಫ್ಟ್ ಬಾಕಿ ಇದ್ದರೆ ಕಳಿಸಿ ಆಯ್ತಾ. ಗಿಫ್ಟ್ ಇಟ್ಕೊಂಡು ನೀವು ಮತ್ತೆ ವೇಸ್ಟ್ ಆಗ್ತದೆ, ಅದು ಮೈನಸ್ ಆಗ್ತದೆ. ಸೊ ನಿಮ್ಮಲ್ಲಿ ಗಿಫ್ಟ್ ಇದ್ದರೆ ಕಳಿಸಿ.
ಫ್ರೀ ಗಿಫ್ಟ್ ಇದ್ದರೆ ಕಳಿಸಿ, ಹಣ ಕೊಡಬೇಡಿ. ಮತ್ತು ಯಾರಿಗಾದರೂ ಜಾಯ್ನ್ ಆಗಲಿಕ್ಕಿದ್ರೆ ಆಗಿ, ಮಾತಾಡಲಿಕ್ಕೆ ಸಿಂಗಿಂಗ್ ಮಾಡಲಿಕ್ಕೆ ಜಾಯ್ನ್ ಆಗಲಿಕ್ಕಿದ್ರೆ ಆಗಿ. ಲಿಂಕ್ ಪೋಸ್ಟಲ್ಲಿ ಉಂಟು. ಇವತ್ತೊಂದು ಇಬ್ಬರು ಬರ್ತೇನೆ ಅಂತ ಹೇಳಿದರು, ಅವರು ಬರಲೇ ಇಲ್ಲ ಇನ್ನು. ರವಿಯನ್ನ ರವಿಯನ್ನ ಕಾತಂದಲ್ಲ ಒಳ್ಳೆಯರು ಗೊತ್ತು ಜಿ. ಬೊಕ್ಕೊರಿ ಮೇರಿ ನಮ್ಮ ಸಿಂಪಲ್ ವಿಂಪಲ್. ಇರ್ಲಕ್ಕ ಸ್ಮಾರ್ಟ್ ಉಳ್ಳೆ ರನ್ನಂದು ಆರು ಕಾಲೇಜಿಗೆ ಪೋಂದುಳ್ಳೆ ರೀ. ಶಾಂತಕ ಲೈಕ್ ಕೊಡಿ. ವಿವೇಕ್, ನೀವು ಒಂದು ಫ್ರೀ ಗಿಫ್ಟ್ ನನಗೆ ಕಾರ್ಲಾಗೆ ಕಳಿಸಿ. ಅದು ಕೈಯಲ್ಲೇ ಇದೆ ಅಲ್ವಾ, ಅದು ಅನ್ನೊಂದೇನು, ಅದು ಕಳಿಸ್ಲಿಕ್ಕೆ ಆಗಲ್ಲ. ಗಿಫ್ಟೆಲ್ಲ ನೀವು ಕೊಡಬೇಕು, ನಾವು ಕೊಡೋದಲ್ಲ. ನಿಮ್ಮ ಮೊಬೈಲಲ್ಲಿ ನೋಡಿ ಫ್ರೀ ಗಿಫ್ಟ್ ಉಂಟು ಅಂದೇ ವಿವೇಕ್, ಇಲ್ಲ ಮೊಬೈಲ್ ಉಂಟದೆ ಆ ಮೆಸೇಜ್ ಪಾಡುನಲ್ಪ ಒಂಜಿ ತಿರ್ಗೊಂದುಂಡ ಪರ್ಪಲ್ ಕಲರ್ದ ಅವೇನು ಒತ್ತುಲೆ ಐಟ್ ಸಮೋಸ ಪೂರ ಫ್ರೀ ಉಂಟು ಕಡಪುರ ಲಿಂಕ್ 50 ಪಾಯಿಂಟ್ ಫ್ರೀ ಉಂಟು. 25 ಗಿಫ್ಟ್ ಕೊರಳಿರಿ. ಯಾನು ಸಂಡೇ ಬರ್ಪೆ ಮೇಕಪ್ ಮಾಡ್ತಾ ಆವತ್ತೆ ಅನ್ನೋದಿಲ್ಲ. ಅಕ್ಷಯ್ ಕುಮಾರ್, ನೀವು ಈಗ ಎಲ್ಲಿದ್ದೀರಿ ಬ್ರೋ? ನಾನು ಈಗ ದುಬೈಯಲ್ಲಿದ್ದೇನೆ ಬ್ರೋ. ಇರೆಗೆ ದಾಯಿಗೆ ಸಂಪು ಮೇಕಪ್ ಅನ್ನೋದಿಲ್ಲ ಅಂದಿ ಇರು ಪೊಂಜವ ಮೇಕಪ್ ಅಂತಾರೆ. ಎಂಕ್ಲೊಂಜಿ ಮದ್ಮೆ ಬೋತ ಸೆಂಟ್ ಸದ ಬಾರ್ದಿಯ. @ಲಿಖಿತರಾಜ್ ಶಾನ್ ದಾದ ಯಾನು ಪೊರ್ಲು ಆವಡ್ಚ ಅವನದಲ್ಲ ರೀ. ರಮ್ಶ್ರ ಭಟ್ ಬರ್ತಾರೆ. ಹಾಯ್ ನಮಸ್ಕಾರ ಬಣ್ಣದಲ್ಲೇ. ಹಾಯ್ ವೆಲ್ಕಮ್ ಟು ಲೈವ್. ಇಂಚ ಒಳ್ಳೆರು ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೇನಲ್ಲ ನಾನು, ಧನ್ಯವಾದಗಳು. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ಫೈನ್ ಅಂತಿದ್ದಾರೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಯಾರಾದರೂ ಜಾಯ್ನಿಂಗ್ ಆಗ್ಲಿಕ್ಕಿದ್ರೆ ಆಗ್ಬೋದು. ಓ ಇಜ್ಜಿ ತುಳು ಬರ್ಪುಣ ಬೇರೆ ಏನು ಪಾಡ್ದೆ ಸೆಂಟ್ ಪಡೆ ಪಾರೋಡಿ ಸೆಕೆಗೆ ಎಡ್ಡೆ ಪರಿಮಳ ಪುಣು. ವಿವೇಕ್ ಈರ್ ಓ ಪರ್ಫ್ಯೂಮ್ ಯೂಸ್ ಮಲ್ಪುಣಿ ಯಾನೊಂದಿಯೇ ನಮ್ಮ ಫಾಗ್ ಇರೇನಾಂಡೆ ಎನ್ನಾಡು ಮನಸ್ಸು ಆರ್ಸ್ ಎನ್ನಕ್ಕೆ ಎಂಕ್ಲೆಗೆ ಪುರ ಅಂಚಜ್ಜಿ ಓ ಎಂಕ್ಲ ಪುರ ಸಿಗ್ನೇಚರ್ ಇಜ್ಜಿ ಎಂಕ್ಲ ಓ ತಿಕ್ಕೊಂಡು ಅವೇನು ಪಾಡು ಅಂಚ ಆತ ಮಲ್ಲ ಜನ ತೆಂಕ್ಲು ಅವೇ ಲಿಖಿತರಾಜರೇ. ಎಂಚ ಇತ್ತನೆ ಶಾರ್ಟ್ ನವೀನನ್ನ ಕುಜಲು ತಾಲುನೆಕ್ ದಾದ ಮಲ್ಪೊಡಿ ಅವ ಬಕ್ಕ ಪೆಜ್ಜೋಡಿ ತಾಲ್ನೇನು 6 ಗ್ಲಾಸ್ದ ಲೋಟೆಡೆ ನೀರು ಪರ್ಪುಣ. ನಮ್ಮ ಪೂರ ಪೇಪರ್ದ ಗ್ಲಾಸ್ ನೀರು ಪರ್ಪುಣ ಮಾರ್ರೆ. ಅದೇ ಅಂದಿ ಮುಗಿಂಡ ಲಿಖಿತ್ ಬ್ರೋ ಅವನದಲ್ಲೇ ಅಡ್ಡೆ ಮುಗಿನ ಲಿಖಿತ ಬೊಕ್ಕ ಪೆಟ್ಟಲ ಮಲ್ಪೇರು ಸಿಗ್ನೇಚರ್ ಕೊಡ್ಜಿಂಡ ಅವನದಲ್ಲೇ. ಯಾನು ದೀದಿಟ್ಟು ಪಾಡುನು ಡಿಡಿಟಿ ಪಾಡುನು ಅಂದೆ ಸಂಪುಗೆ ಮದಿಮೆ ಆತಿ ಜೊತೆ ಅಂಚ ಅವನದಲ್ಲೇ ಅಂದಿ ಲಿಖಿತರಾಜ್ ಇಜ್ಜೆ ಚೂರು ಬೊಕ್ಕ ಮೂಟೆ ಬರ್ಪುಣು ಅವನದಲ್ಲೇ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಮಾಡಿದವರು ಊಟ ಮಾಡಿ. ಹೇಗಿದ್ದೀರಿ ಎಲ್ಲರೂ? ವಿವೇಕ್
ಯಾನು 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 ಕುಲೆ ಇತ್ತೆ ಅವನೊಂದರೆ ನೈಸ್ ಲೈವ್ ಅವನೊಂದರೆ. ಬನ್ನಿ ಬನ್ನಿ ಜನರೇ, ಲೈವ್ಗೆ ಜಾಯ್ನ್ ಆಗಿರಿ ಮಾರೆ. ಯಾರು ಜಾಯ್ನ್ ಆಗೋದಿಲ್ಲ. ಎಂಥದ್ದು ಇದು? ನಾನು ಸುಮ್ಮನೆ ಲಿಂಕ್ ಹಾಕಿದ್ದ. ನೆನ್ನೆ ಎಲ್ಲ ಬರ್ತೀನಿ ಅಂತ ಹೇಳಿದವರು ಎಲ್ಲಿ ಹೋದ್ರು ಮಾರೆ? ಅನ್ನಪಚಾರ್ ಅವ್ರು ಬಂದು ನೋಡಿ, ಪಾಪ ಅವರೇ ಬರಬೇಕು ಮತ್ತೆ. ಒಂದು ಕುಳೆ, ಹೌದು ನೈ. ಬನ್ನಿ ಜನರೇ ಹಾ ಬನ್ನಿ. ಸರ. ಊಟ ಆಯ್ತಾ ಸರ್? ಊಟ ಆಯ್ತಾ? ಹಾ ಊಟ ಆಯ್ತು. ಹೇಗಿತ್ತು ಅದು ಸಾರು? ಅದು ನಮಗೆ ಮಾಮೂಲಿ. ಹಾ ಮಾಮೂಲಿ, ಯಾವಾಗಲೂ ಮಾಡ್ತಾ ಇರ್ತೀರಾ? ಹಾ ಹೌದು. ಚೆನ್ನಾಗಿರುತ್ತೆ, ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹೌದಾ? ಈರೆ ಸಿಗ್ನೇಚರ್ ಅತೆ ಬೊಕ್ಕ ಓ ಬ್ರ್ಯಾಂಡ್ ಈರೆನ ಆತ್ ಅವಲ ಕಮ್ಮುದ ನೆನ ಅರ್ನ ಇರ್ನ ಅವಳದಲ್ಲಿ ಊಟ ಮಾಡಿದ್ದೀರಾ ಸರ್ ಅಂತಿದ್ದಾರೆ ಶಾಂತಕ್ಕನವರು. ನಿಜಪ್ಪ, ಸಿಗ್ನೇಚರ್ ಸಿಗ್ನೇಚರ್ ನಾಲೆಡ್ಜ್. ಶಾಂತಕ ಬನ್ನಿ. ಅಲ್ಲ, ಹಾ ಶಾಂತಕ ನನ್ನ ಲೈವ್ಗೆ ರೆಗ್ಯುಲರ್. ಹೌದೌದು, ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ಎಲ್ರಿಗೂ, ನಮ್ಗೆ ನೋಡಿ 2 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಚಾನೆಲ್ ಇಲ್ಲ, ಏನಿಲ್ಲ. ಹಾ ಲೈವ್ ಮುಗಿಯೋ ತನಕ ಹೋಗಲ್ಲ. ಹೌದೌದು. ಅವ್ರಿಗೆ ಇಷ್ಟ ಆದ್ರೆ ಬರ್ತಾರೆ. ಹ್ಮ್ ಹೇಗೆ ಆಗಿದೆ ಸರ್ ಅಡುಗೆ ಅಂತಿದ್ದಾರೆ. ಅವರಿಗೆ ಮಾಮೂಲಿ ಅಂತ, ಅದು ದಿವಸಗಳು ಮಾಡ್ತಾರೆ ಯಾವಾಗ್ಲೂ. ಹೌದು. ಜಿಗುಜ್ಜೆ ಪೆಲೆತಾರೆ ಪಾಡ್ನಿ ಎಡ್ಡೆ ಹಾಪುಂಡು ಅಂದೆ ಎನ್ನ ಪುದರ್ ಓರ ಪಲ್ನೆ ಎರಡ ಅರೆಡ ಈರ ಅರೆಗೆ ಸಪೋರ್ಟ್ ಮಾಡ್ಲೆ, ಸಬ್ಸ್ಕ್ರೈಬ್ ಮಾಡ್ಲೆ ನನ್ನ ಚಾನೆಲ್. ಶಾಂತಕ್ಕ ಓಲ್ಡ್ ಸಪೋರ್ಟರ್ ಅಣ್ಣ ಅಂದಂದಿ ಈರು ಶಾಂತಕ್ಕ ಬೊಕ್ಕ ಮೇರ್ಲ ನಮ್ಮ ಉದಯನ್ಲ ಅಂತೆ ಓಲ್ಡೆ ಪ್ರೀತಿ ಅಕ್ಕ, ಸಂಗೀತಕ್ಕ ಬೊಕ್ಕ ಕೆಲವು ಜನ ಉಂಡಿರು. ಹೊರಿಯರನ್ನು ಪುದರಂಡ ಬೊಕ್ಕರೆ ಬೇಜಾರಾವು. ರೌಡಿ ಪಲ್ನೆ ಯಾನು ರೆಡ್ ಹಾಫ್ ಮಾಡಿಡರ್ ಒಂಜಿ ಫುಲ್ ಪಲ್ನೆ ದಾದ ಪನ್ಪಾರ್ ತೂಕ ಇಜ್ಜಪ್ಪ ಅప్పుడు ಪಾಂಡ ಪೋಡಿಗೆ ಬರೆಯೊಚ್ಚವ ಏನು ಪುರಾವೆ ಒಂಜಿ ಸ್ಪೆಲ್ಲಿಂಗ್ ಕಮ್ಮಿ ಮಂತಿನ ಟಾಂಡಿ ಜಿನ ಇದು ಇರೆಗೆ ಕೆಂಪು ಬರ್ಪುಂಡು ಅವೇನು ಪುರ ಬರೆಯಲ್ಲ ಬಲ್ಲಿ ಅವೇ ಕೆರ್ಪಿನೇನು. ನೀವು ಒಂದು ಹಾಡು ಹೇಳಿ, ಯಾನು ಸುರು ಇರ್ನ ಲೈವ್ ಬತ್ತೀನಿ ಬೊಕ್ಕ ಮಾತ ಬತ್ತೀನಿ ಅನ್ನೋಲ್ಲ ಅಂದ. ಡಿಲೀಟ್ ಮಲ್ಪೋಚಿ ಮೆಸೇಜ್ ಅವೇ. ಅಶೋಕಣ್ಣ ಬತ್ತೀರಿ. ಹಾಯ್ ಅಶೋಕಣ್ಣ, ವೆಲ್ಕಮ್ ಟು ಲೈವ್. ಎಂಚೊಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಮನಸಾಡೆ ದಾದ ಸ್ಪೆಷಲ್ ಎಂಕ ಇನ್ನಿಂದು ಓಟ್ಸು ಎಂಕ ಪೋಡಿಗೆ ಆಂಡಿಯ ಮಾರ್ರೆ ಐಕ್ ಡಿಲೀಟ್ ಮಾಡ್ತೀನಿ ಅಂದ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ.
ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ, ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ. ಮನಸ್ಸನ್ನು ಹರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. 101 ವರುಷ ಚೆಲ್ಲಿರಲಿ ಅರುಷ ಬೆಳಗಿರಲಿ ಒಲವ ಹಣತೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಳು ತೀರದ ಸಂಬಂಧ. ಥ್ಯಾಂಕ್ ಯು. ಸಜ್ಜಿಗೆ ತಿಂದಡು ಎಡ್ಡೆ 4 ದಿನ ದಿವೋಳಿ ಬೋಡಂಡ ಫ್ರೆಶ್ ಆಪುಣನು. ಸಜ್ಜಿಗೆ ತಿನ್ನೋಡಿ ಎಡ್ಡೆ 4 ದಿನ ದಿವೋಳಿ ಯಾನ್ ಮನ್ಪೆ ಜಾಸ್ತಿ ಎಲ್ಲ ಅವೇ ಮನ್ಪೆರಂಡು ಸಜ್ಜಿಗೆ ರೊಟ್ಟಿ. ಮದಿಮೆ ಅಂಡವ ಬಂಗ ನನ್ನ ತೆರಿಯೊಂಡು ನಿಕ್ ಮಂಗ, ಏಲೇಲು ಜನ್ಮಗುಲ ಯಾವೊಂದು ಪನ್ಪುಂಡು ಈ ಬಂಧ. ಅಂದ 1 ವರ್ಷೋಡೆ ಇಂಚ ಆಡತ್ತೆ. ಕೈ ಕೊಂಜಿ ಕಾಜಿ ಕಾರು ಗೊಂಜಿ ಗೆಜ್ಜೆ ವರ್ಷ ವರ್ಷಕ್ಕೇನು ಐಲ ಒಳ್ತುರ್ದು ಕಣಪಿನಿ. ದಿನ ಕೊಂಜಿ ಸೀರೆ ಲಿರಿಕ್ಸ್ ಬರೆಯೋಣ ಅನಿತ ಬಟ್ಟ ಅಂದು ಬರ್ಚದ. ಬನ್ನಿ ಬನ್ನಿ ಜನರೇ, ಎಲ್ಲಿ ಹೋದ್ರಿ? ಆಯ್ತಾ, ಬಂದ್ ಮಾಡುವ. ಯಾರು ಇಲ್ಲಾದ್ರೆ ಸೀದಾ ಬಂದ್ ಮಾಡೋದು ಈಗ. ಒಂಜಕ್ಕತ್ತು ರಡ್ಡರೆ ವರ್ಷ ಅಲ್ಲ, ರಡ್ಡರೆ ವರ್ಷ ಆಂಡ ದಾದಿ ಬ್ರೋ. ಅವಾಯ ಪದ್ಯ ದೆತ್ತೀನಿ, ಲಿರಿಕ್ಸ್ ಆಯ ಕಂತೀನಿ ಅಂಚಾದ ಯಾನು ಅವೇನು ಕಂಟಿನ್ಯೂ ಮಾಡ್ತೀನಿ. ಆತೆ ಪಕ್ಕದಾಲಜ್ಜಿ ಎನ್ನದಾಲ ತಪ್ಪಿಲ್ಲ, ನಾನು ತಪ್ಪ ಮಾಡಲಿಲ್ಲ, ಸಾರಿ. ಶಾಲೇದ ಖರ್ಚು ಇಲ್ಲದ ಖರ್ಚು ನನ್ನ ಏತು ಖರ್ಚು ಉಂಡ, ಗಾಡಿದ ಲೋನು ಪದ್ಯಕ್ಕೆ ಏನು ಬಲ್ತೀರ ಮಾರ ಪೂರ ಶಾಂತಕ ಒಳ್ತು ತಿಕ್ಕೊಂಡು ಯಾರಿಗೆ ಲಿರಿಕ್ಸ್ ಮಾಡೋದು ಅವಯ ಬರೇ ಪನೊಂತೆ ಪದ್ಯ ಪನೊಂತೆ ಗಾಡಿ ಬಿಡ್ನಾಗ ಅವಳು ಯಾನ್ ಪಂಡೆ ಎಂಗುಳು 17 ವರ್ಷ ಅಲ್ ಮರ ಮದ್ಮೆ ಅದು ಇಂಚಿನ ಪದ್ಯ ಬೈಜಿ ನಿಗುಳ 2 ವರ್ಷಡೆ ಬರೋದು ಪಂಡೆ ಅನ್ ಮಕ್ಕ. ಸುಧಾರಾಮ್ ಬತ್ತಿರು. ಹಾಯ್ ಸುಧಾರಾಮ್, ಸುಧಾ ಅಕ್ಕ ವೆಲ್ಕಮ್ ಟು ಲೈವ್. ಎಂಚೊಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನೇಕ್ ಬಾರಿ ದಿನೋದು ಬೊಕ್ಕ ಬತ್ತಾರೆ. ಇದು ಏರು ನಮ್ಮ ಶ್ರೇಯಶ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಶ್ರೇಯಸ್ ಹಾಯ್, ಖೂ ಪಣಂದುಳ್ಳರು. ಸಂಪತ್ತನ್ನಿ ಅತ್ತು ಸುಧಕ್ಕ. ಓಕೆ ಓಕೆ. ಎಂಚೊಳ್ಳರು ಒಣಸಾಂಡೆ ಅದೇ ಸ್ಪೆಷಲ್. ಶ್ರೇಯಸ್ ಎಂಚೊಲ್ಲೆ ರಜೆ ಆಯ್ತೈತೆ ಶಾಲೆಗೆ 2 ದಿನ. ಇನಿ ಉರಣ್ಯ ರಜೆಗೆ 2 ದಿನ. ಸೂಪರ್ ಬಣ್ಣದಲ್ಲೇ ಏ ಸಂಪತ್ತನ್ನೇ ಬಲೆ ಏರ್ಲ ಬರ್ಪೂಜಾರಿ ಇರ್ ಬಲೆ ಕತ್ತಲೆಗೆ ನೋಡಲ್ಲರ ಬರ್ಪಡ ಬಲೆ
ಸಾಂಡಿ ಸ್ಪೆಷಲ್ ಬಂಗುಡೆ ಓ ಅಂದೆ. ರಜೆ ಗಮ್ಮತ್ತು ಜೋಕ್ಲೆಗೆ ಅಂದಿ ಬರ್ಸ ಬತ್ತಿನ ಜೋಕ್ಲೆ ಖುಷಿ ಆಡ್ಬೇಕ ಒಂಜಿ ಜಾಗ್ರತೆಗೆ ಎಡ್ಡೆ ಪೊಕ್ಕಡೆ ಪೋದು ಅವು ಶಾಲೆ ಬಿಡ್ನಾಗ ಟೈಮ್ ಡೇ ಬರ್ಪುಣ್ಗೆ ಬರ್ಸಲ್ಲ ಶಾಲೆ ಫೋನಾಗಲ್ಲ ಶಾಲೆ ಹಿಡಿದು ಬಣ್ಣಾಗಲ್ಲ ಕೇರಳ ಪುರ ಭಾರಿ ಭೂ ಕುಸಿತ ಪುರ ಆ ಒಂದು ಉಂಡುಗದ ಭೂ ಕುಸಿತ. ಓಕೆ ಇನ್ನು ಜನ ಇಜ್ಜಿ ಮಾರೆ ಏರ್ಲ ಕಮ್ಮಿ ಜನ ಲೈವ್ ಪೂರ ಬರ್ಸೋಗಿ ಜೈದಿರ ಅಂತ. ಓಕೆ ಸಂಪದನ ಉಲ್ಲರ ಬರ್ಪಾರ ಇಜ್ಜ ಈಜಿನ ಎಂಡ್ ಬಂದ್ಬೇಕ ನಮ್ಮ ಲೈವ್ ಯಾವ ನಾನು ಜೆಪ್ಪು ಬೇಗ ಪೊಕ್ಕಡಿದೆ ಟೈಮ್ ಪಾಸ್ ಇರ್ನ ಮನಸಾಂಡೆ ಇದಾದ ಸ್ಪೆಷಲ್ ಎಂಕ್ ಓಡ್ಸು ಏನಿ ಓಡ್ಸು ಮನಸಾಂಡೆ ಕೋಡೆ ಮುರಣಿ ಪುರ ಕೋರಿತ್ತು ಅಂಚ ಇನಿ ಲೈಟ್ ಓಡಿಸ್ತೀನಿ. ಸಂಪದನ್ನ ಬರ್ತೀರಾ? ಬರುವುದಾದ್ರೆ ಬನ್ನಿ, ಸ್ವಲ್ಪ ಹೊತ್ತು ಮಾತಾಡುವ ಮತ್ತೆ ಹೋಗುವ ಮಲಗುವ. ಇತ್ತ ರವಿಯನ್ನೇ ಬರ್ಪೆ ಬಂದಿತ್ತೀರ ಅವ್ರು ಬರ್ಪುಜರ ಅವ್ನು ಗೊತ್ತಿಚ್ಚಿ ಅದು ಪಾಪ ಇಲ್ಲಡೆ ಬೈಜ್ಯರ ಬರ್ಸೋ. ಹಾಯ್ ಪಣವಿಲ್ಲರೆ ಸಂಪು ಪತ್ತರ ಎಂಡು ಪಣವಿಲ್ಲರೆ ಬಲೆ ಪಣ ಬಲೆ ಲೈವ್ ಬಲೆ ರವಿಯನ್ನೇ ಬತ್ತಿನಡೆ ಬಲೆ. I am Shreyash. Hi Shreyash. How are you? ಪದ್ಯ ಬಂಡ್ರಂಡ ದಲ ಮ್ಯೂಸಿಕ್ ಮೆನು ಉಂಡ ಲೈವ್ ಬರ್ಪನ ಆನ್ಲೈನ್ ಯಾನ್ ಬರ್ಪುಜಿ ಟಯರ್ಡ್ ಆತು ನಂದೆ ದಾದ ನಲಿಪೇರಂಡೇರೆಗೆ ಲೈವ್ ಇಡ್ದಾದ ನಲಿಪೇರಂಡಿ ಸುಧಾರಾಮ್ ಇಜ್ಜಿ ಬನದಲ್ಲಿ ಓಕೆ ಶಾಂತಕ್ಕ ಓಡಿಗೆ ಪೋತೀನಿ ಸಂಪು ಶಾಂತಕ್ಕ ಟಯರ್ಡ್ ಆಯ್ರಿ ಟಯರ್ಡ್ ಆಯ್ರಿ ಅಂದು ಅತ್ತು ಮೂಲೆಂಜಿನ ಗೊಬ್ಬರ ತೆಪ್ಪೇರುಂಡಲ್ಲ ಲೈವ್ ಇಡ್ ಬರ್ತದೆ ಅತೆ ಓಕೆ ನಮ್ಮಪ್ಪನ ಎಂಡ್ ಮನ್ಪುಗೇನಿ ಯಾವತ್ತೆ ಏರ್ ರಜ್ಜೇರು ಪೊಕ್ಕಡಿದೆ ಟೈಮ್ ವೇಸ್ಟ್ ಹೋಗು ಎಲ್ಲ ದಿಕ್ಕಗ ಬಾಯ್ ಬಾಯ್ ಟೇಕ್ ಕೇರ್ ಮಾತಿರ್ಗಲ ಮುಂಗೋಗಿ ನೀರು ಬೋತನ ಅಂದ ಓಲು ನೀರಿಡು ಬೂರ್ತಿತ್ತಾರ. ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು. ಗುಡ್ ನೈಟ್. ಓಕೆ ಬಾಯ್ ಬಾಯ್. ಬಾಯ್ ಗುಡ್ ನೈಟ್ ಆಲ್. ಬಾಯ್ ಬಾಯ್ ಟಾಟಾ.